ಸ್ಪಂದನ ದೀಪಾವಳಿ ಸಂಭ್ರಮ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ನಮ್ಮ ಮಿನಿಮಾರ್ಟ್, ಏಕ್ತಾ ಹೈಟ್ಸ್ ಸಂತೆಕಟ್ಟೆ ಉಡುಪಿ. ಸಹ ಪ್ರಾಯೋಜಕರು ಸಹನಾ ಗ್ರೂಪ್ ಕುಂದಾಪುರ, ಯು ಲೈಕ್ ಮಲ್ಟಿಸೆಕ್ಸ್ ಹೇರ್ ಸಲೂನ್ ಉಡುಪಿ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ದೀಪಾವಳಿ ಹಬ್ಬದ ಪ್ರಯುಕ್ತ ಕಲಾಭಿರಾಮ ಪ್ರತಿಷ್ಠಾನದ ಕಲಾವಿದರಿಂದ ಪ್ರಸ್ತುತಗೊಳ್ಳಲಿರುವ ವಿನೂತನ ಪೌರಾಣಿಕ ಆಖ್ಯಾನದ ತಾಳಮದ್ದಲೆ ಪ್ರದರ್ಶನ ಇದೀಗ ಸಂಪನ್ನಗೊಳ್ಳಲಿದೆ. ಪ್ರಸಂಗ ಶ್ರೀಕೃಷ್ಣ ಕಾರುಣ್ಯ. ಕವಿ ಶ್ರೀ ಶಿವಕುಮಾರ ಅಳಗೋಡು. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಶ್ರೀರಕ್ಷಾ ಹೆಗಡೆ ಸಿದ್ದಾಪುರ. ಮದ್ದಲೆಯಲ್ಲಿ ಶ್ರೀ ವಿಶ್ವಂಭರ ಅಲ್ಸೆ ಐರೋಡಿ. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಸುಧಾಮನ ಪಾತ್ರದಲ್ಲಿ ಶ್ರೀ ಆದಿತ್ಯ ಹೆಗಡೆ ಯಡೂರು, ಶ್ರೀಕೃಷ್ಣನ ಪಾತ್ರದಲ್ಲಿ ಶ್ರೀ ಶಿವಕುಮಾರ ಅಳಗೋಡು, ಸುಶೀಲೆಯ ಪಾತ್ರದಲ್ಲಿ ಶ್ರೀಮತಿ ನಾಗರತ್ನ ಜಿ. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಆ ಆ ಆ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ನಿಟಿಲ ನೇತ್ರನ ದೇವಿ ಸುತನೇ. ನಿಟಿಲ ನೇತ್ರನ ದೇವಿ ಸುತನೇ. ನಾಗಭೂಷಣ ಪ್ರಿಯನೇ. ನಾಗಭೂಷಣ ಪ್ರಿಯನೇ. ಕಟಿಲತಾಂಕಿತ ಕೋಮಲಾಂಗನೆ. ಕರ್ಣಕುಂಡಲಧಾರನೆ. ಕಟಿಲತಾಂಕಿತ ಕೋಮಲಾಂಗನೆ. ಕರ್ಣಕುಂಡಲಧಾರನೆ. ನಿಟಿಲ ನೇತ್ರನ ದೇವಿ ಸುತನೆ. ನಾಗಭೂಷಣ ಪ್ರಿಯನೇ. ಕಟಿಲತಾಂಕಿತ ಕೋಮಲಾಂಗನೆ. ಕರ್ಣಕುಂಡಲಧಾರನೆ. ಕಟಿಲತಾಂಕಿತ ಕೋಮಲಾಂಗನೆ. ಕಟಿಲತಾಂಕಿತ ಕೋಮಲಾಂಗನೆ. ಕರ್ಣಕುಂಡಲಧಾರನೆ. ಶರಣು ಶರಣು ಆ ಆ. ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ.
ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವಾ ಆ ಕವಿಗಳ ಸಂದನಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವೋ ಬಡಸುದಾಮ ಸುಶೀಲ ದ್ವಿಜವರ ಬಡಸುದಾಮ ಸುಶೀಲ ದ್ವಿಜವರ ಬಿಡದ ದಾರಿದ್ರ್ಯವನು ಬಗೆಯುತ್ತ ಬಿಡದ ದಾರಿದ್ರ್ಯವನು ಬಗೆಯುತ್ತ ಮಡದಿ ಮಕ್ಕಳ ಪೊರೆಯೇ ಮಡದಿ ಮಕ್ಕಳ ಪೊರೆಯೇ ಸಂಕಟ ಪಡುತ್ತಲಿರಲು ದೇವತೆಗಳು ದಾನವರೂ ಸೇರಿ ಸಮುದ್ರವನ್ನು ಮಥಿಸಿದ ಕಾಲಕ್ಕೆ ಹುಟ್ಟಿಕೊಂಡವಳು ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀದೇವಿ. ಕಂಡದ್ದೇ ತಡ ದೇವತೆಗಳು ಮತ್ತು ದಾನವರು ಇರುವರು ಒಟ್ಟಾಗಿ ನನಗೆ ಬೇಕು ಎನ್ನುವ ಹಪಹಪಿಕೆಯಿಂದ ಮುಂದಾದರಂತೆ. ಯಾರು ಬೇಕು ಎನ್ನುವ ಹಾಗೆ ಬೇಡಿದರೋ ಅವರು ಯಾರನ್ನೂ ಲಕ್ಷ್ಮಿ ಸೇರಲಿಲ್ಲ. ಬೇಕು ಎನ್ನುವುದನ್ನೇ ಬೇಡ ಎನ್ನುವ ಹಾಗೆ ಬಿಟ್ಟಂತಹ ಶ್ರೀಹರಿಯನ್ನು ತಾನಾಗಿ ಹೋಗಿ ವರಿಸಿದಳಂತೆ. ಒಂದಂತೂ ಸ್ಪಷ್ಟ ಆಯಿತು, ಯಾರು ಸಿರಿಯ ಹಿಂದೆ ಹೋಗುತ್ತಾರೋ ಅವರಿಗೆ ಹರಿ ಸಿಗುವುದಿಲ್ಲ. ಯಾರು ಹರಿಯನ್ನು ಬೇಕು ಎನ್ನುವ ಹಾಗೆ ಹರಿಯನ್ನೇ ಬಯಸುತ್ತಾರೋ ಅವರನ್ನು ಸಿರಿಯೂ ಬಂದು ಸೇರಿಕೊಳ್ಳುತ್ತಾಳೆ. ಇದು ವೈಷ್ಣವ ಶಿಖಾಮಣಿಗಳ ನಂಬಿಕೆ. ಬ್ರಾಹ್ಮಣನಾದವನಿಗೆ ಜ್ಞಾನವೇ ಸಂಪತ್ತು ಹೊರತು ಸಂಪತ್ತು ಬೇರೆ ಬೇಕಾಗಿಲ್ಲ. ಇದು ನಮ್ಮ ನಂಬಿಕೆ. ಆ ನಂಬಿಕೆಯಿಂದ ಇವತ್ತಿಗೆ ನಾನು ಜ್ಞಾನಧನನಾಗಿದ್ದೇನೆ ಹೊರತು ಲೌಕಿಕವಾದ ವ್ಯವಹಾರಕ್ಕೆ ಬೇಕಾದಂತಹ ಸಂಪತ್ತನ್ನು ಸಂಪಾದಿಸುವುದಕ್ಕೆ ನನ್ನಿಂದ ಆಗಲಿಲ್ಲ. ಹಾಗಾಗಿಯೇ ನಮ್ಮ ಊರಿನವರೆಲ್ಲ ಹೇಳ್ತಾರೆ, ಇವನು ಬಡ ಸುಧಾಮ. ಸುಧಾಮನೊಟ್ಟಿಗೆ ಬಡವ ಎನ್ನುವುದೊಂದು ವಿಶೇಷಣ ಸೇರಿಕೊಂಡು ಹೋಗಿದೆ ಹೆಸರಿನಲ್ಲಿ. ಹಾಗಂತ ಅಲ್ಲಿಗೆ ನಿಲ್ಲಿಸುವುದಿಲ್ಲ. ಸುಶೀಲ ಮತ್ತು ಬ್ರಾಹ್ಮಣರಲ್ಲಿ ಶ್ರೇಷ್ಠ. ಅಂದ್ರೆ ಸಂಪತ್ತಿಲ್ಲ, ಜ್ಞಾನವೇ ಸಂಪತ್ತಾಗಿ ಇದೆ ಸುಧಾಮನಲ್ಲಿ. ಇದು ಜನರ ನಂಬಿಕೆ. ವೇದಾಂಗ ಪಾರಂಗತನಾದರೂ ಸಹ ಬದುಕಿಗೆ ಬೇಕಾದಂತಹ ದ್ರವ್ಯವನ್ನು ಸಂಪಾದಿಸುವುದಕ್ಕೆ ಅಶಕ್ತನಾಗಿ ಹೋಗಿದ್ದೇನೆ. ಬಹುಶಃ ಅದಕ್ಕೆ ನನ್ನ ವ್ಯಕ್ತಿತ್ವವು ಕಾರಣವಾಗಿರಬಹುದು. ಬ್ರಾಹ್ಮಣನಾದವನಿಗೆ ಕೊಡುವುದಕ್ಕೆ ಮತ್ತು ಪಡೆದುಕೊಳ್ಳುವುದಕ್ಕೆ ಎರಡರಲ್ಲೂ ಅರ್ಹತೆ ಉಂಟು. ಹಾಗಂತ ಪಡೆಯುವುದಕ್ಕೆ ಅರ್ಹತೆ ಇದೆ ಎಂಬಲ್ಲಿಗೆ ಹೋಗಿ ಎಲ್ಲರಲ್ಲಿಯೂ ಬೇಡುತ್ತಾ ಕುಳಿತರೆ ಅದು ಅವನ ವ್ಯಕ್ತಿತ್ವದ ಅಧಃಪತನಕ್ಕೆ ಕಾರಣವಾಗುತ್ತದೆ. ಇದು ನನ್ನ ನಂಬಿಕೆ. ಹಾಗಾಗಿ ಯಾರಲ್ಲಿಯೂ ಬೇಡುವುದಿಲ್ಲ, ಭಿಕ್ಷಾಟನೆ ಮಾಡುವುದಿಲ್ಲ, ಅಧ್ಯಾಪನಕ್ಕೆ ತಕ್ಕ ವೇತನವನ್ನು ಪಡೆಯುವುದಿಲ್ಲ. ಹಾಗಾದ್ರೆ ಬದುಕು ಹೇಗೆ? ಗದ್ದೆಗಳಲ್ಲಿ ಅಲ್ಲಿ ಬೆಳೆದಂತಹ ಭತ್ತವನ್ನು ಅಥವಾ ಇತರ ಧಾನ್ಯಗಳನ್ನು
ಕಟಾವು ಮಾಡಿದ ಮೇಲೆ ಆ, ಅಲ್ಲಿ ಬಿದ್ದಂತಹ ಧಾನ್ಯಗಳನ್ನು ಸಂಗ್ರಹಿಸಿ ಅದರಿಂದ ಬದುಕನ್ನು ಸಾಗಿಸುತ್ತಾ ಇದ್ದೇನೆ. ಇದು ಬ್ರಾಹ್ಮಣರಿಗೆ ಅತ್ಯಂತ ಉತ್ತಮವಾದಂತಹ ಬದುಕಿನ ವಿಧಾನ ಎನ್ನುವುದನ್ನು ಶಾಸ್ತ್ರಗಳು ಹೇಳಿದೆ. ಅದೇ ರೀತಿಯಲ್ಲಿ ಬದುಕ್ತಾ ಇದ್ದೇನೆ. ಆ, ನೋಡಿ, ಹಿಂದೆ ಇರುವುದೇ ನಮ್ಮ ಗುಡಿಸಲು. ಅರಮನೆ ಬೇಕು ಅಂತಿಲ್ಲ, ಗುಡಿಸಲೇ ಸಾಕು ಬದುಕುವುದಕ್ಕೆ. ಆ, ಯಾವ ಚಿಂತೆಯೂ ಇಲ್ಲ. ಏನು ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದಾಗ ಮಾತ್ರ ನೀರು ಒಳ ಬರ್ತದೆ ಅಷ್ಟೇ, ಮತ್ತೆ ಬೇಸಿಗೆಯಲ್ಲಿ ಆ ಸಮಸ್ಯೆ ಇಲ್ಲ. ಹಾಗಂತ ಬೇಸಿಗೆಯಲ್ಲಿ ಸೂರ್ಯನ ಕೃಪೆ ಬಹಳ ಹೆಚ್ಚಾಗಿರ್ತದೆ. 3 ಹೊತ್ತು ಅರ್ಘ್ಯ ಪ್ರದಾನ ಮಾಡಿ ಗಾಯತ್ರಿ ಜಪ ಮಾಡಿ ಉಪಸ್ಥಾನವನ್ನು ಮಾಡಿದ ಪರಿಣಾಮವಾಗಿ ನನ್ನ ಮೇಲೆ ಸಂಪ್ರೀತನಾದಂತಹ ಸೂರ್ಯದೇವ ಹುಟ್ಟುವಾಗ ಮುಳುಗುವಾಗಲಂತೂ ತನ್ನ ಕರುಣೆಯನ್ನು ತೋರಿಸ್ತಾನೆ. ಅದರಲ್ಲೂ ಮಠ ಮಧ್ಯಾಹ್ನದ ಹೊತ್ತಿಗೆ ನಡು ನೆತ್ತಿಯ ಮೇಲೆ ಬಂದು ಗುಡಿಸಲಿನ ಒಳಗೆ ಹೊಕ್ಕು ನನ್ನ ತಲೆಯ ಮೇಲೆ ಅವನ ಬಿಸಿಲಿನ ಕರುಣೆಯನ್ನು ತೋರಿಸ್ತಾನೆ. ಇದು ಯಾವುದನ್ನು ಕಷ್ಟ ಅಂತ ಭಾವಿಸಲಿಲ್ಲ. ಉಡುವುದಕ್ಕೆ ಇರುವುದು 2 ಸೀರೆ ನನ್ನ ಹೆಂಡತಿಗೆ. ಒಂದು ಮನೆಯಲ್ಲಿ ಉಡುವುದಕ್ಕೆ, ಮನೆ ಅಂದ್ರೆ ಈ ಗುಡಿಸಲಿನಲ್ಲಿ ಉಡುವುದಕ್ಕೆ, ಮತ್ತೊಂದು ಹೊರಗೆ ಹೋದಾಗ. ಈ ಮನೆಯಲ್ಲಿ ಹುಟ್ಟಿದ್ದನ್ನು ಹೊರಗೆ ಉಡುವುದಕ್ಕಾಗುವುದಿಲ್ಲ, ಯಾಕಂದ್ರೆ ಅದು ಎಷ್ಟು ಕಡೆ ಹರಿದಿದೆ ಅಂತ ನಮಗೆ ಲೆಕ್ಕ ಇಲ್ಲ. ಇಂತಹ ಸ್ಥಿತಿಯಲ್ಲಿಯೂ ಶ್ರೀಹರಿಯ ಧ್ಯಾನವನ್ನೋ ವೇದಾಧ್ಯಯನವನ್ನೋ ಸಂಪತ್ತು ಅಂತ ಭಾವಿಸಿ ನಾನಿದ್ದೇನೆ. ಆದರೆ ಹೆಂಡತಿ ಮಕ್ಕಳಿಗೆ ಹಾಗೆ ಬದುಕುವುದಕ್ಕಾಗುವುದಿಲ್ವಲ್ಲ. ಉಡುವುದಕ್ಕೆ ಬೇಕಾದ ಒಳ್ಳೆಯ ವಸನವೋ, ತೊಡುವುದಕ್ಕೆ ಬೇಕಾದ ಆಭರಣವೋ ಅಲ್ಲ, ಉಣ್ಣುವುದಕ್ಕೆ ಬೇಕಾದ ಒಳ್ಳೆಯ ಷಡ್ರಸೋಪೇತವಾದ ಭೋಜನವೋ ನಾ ಬಯಸದೆ ಹೋದ್ರು ನನ್ನ ಹೆಂಡತಿ ಮಕ್ಕಳು ಬಯಸ್ತಾರಲ್ಲ. ಸುದೀರ್ಘ ಕಾಲ ಶ್ರೀಹರಿಯ ಧ್ಯಾನದಲ್ಲಿ ಕಳೆದ ನನಗೆ ಆ ಹರಿಯ ಅನುಗ್ರಹವೂ ಆಗಲಿಲ್ಲ, ಶ್ರೀ ಎಂದು ಕರೆಸಿಕೊಂಡ ಲಕ್ಷ್ಮಿಯ ಅನುಗ್ರಹವೂ ಆಗಲಿಲ್ಲ. ಬಹುಶಃ ನನ್ನ ಭಕ್ತಿಯಲ್ಲಿಯೇ ಏನೋ ಕೊರತೆ ಉಂಟು ಎನ್ನುವುದನ್ನು ನಂಬಿಕೊಂಡಿದ್ದೇನೆ. ಏನಾದರೂ ಮಾಡಿ ಶ್ರೀಹರಿಯ ಅನುಗ್ರಹ ಆಗಿದ್ರೆ ನನಗೆ ಅಂತಲ್ಲ, ಹೆಂಡತಿಗೆ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬಹುದಿತ್ತಲ್ಲ ಅಂತ ನನ್ನ ಆಲೋಚನೆ. ಅದಕ್ಕೆ ಬೇಕಾದ ದಾರಿ ನನಗಂತೂ ಕಾಣಿಸುವುದಿಲ್ಲ. ನೋಡುವ, ಏನಾದರೂ ದಾರಿ ಸಿಗ್ತದಾ ಅಂತ ನೋಡ್ತಾ ಇರ್ತೇನೆ. ಇಂತು ಚಿಂತಿಸುತ್ತಿಗ ಸುಧಾಮನ ಅಂತರಂಗವನರಿತು ಸಾಧ್ವಿಯೋ ನಡೆತರಲೋ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಓಹ್, ಸುಶೀಲೆ, ಶುಭವಾಗಲಿ. ಎದ್ದೇಳು. ಆರ್ಯ, ನಾನು ಎಂದೂ ಕೂಡ ನೀವು ಹೀಗೆ ಇರುವುದನ್ನ ನೋಡಿದವಳಲ್ಲ. ಇಂದು ಯಾವುದೋ ಗಾಢವಾದ ಚಿಂತೆ ನಿಮ್ಮನ್ನ ಆವರಿಸಿದಂತೆ ಕಾಣಿಸುತ್ತಾ ಇದೆ. ಎಷ್ಟೇ ಕಷ್ಟ ಬಂದರೂ ಕಂಗೆಟ್ಟವರು ನೀವಲ್ಲ, ಮ್ಲಾನವದನರಾಗಿದ್ದೀರಿ. ನಿಮ್ಮ ಸಹಧರ್ಮಿಣಿಯಾಗಿ, ನಿಮ್ಮ ಅಂತರಂಗವನ್ನು ಅರ್ಥೈಸಿಕೊಂಡವಳಾಗಿ ನಾನೊಂದು ಮಾತನ್ನು ಹೇಳಲೆ? ಏನು? ಶ್ರೀನಿವಾಸಗೆ ನೀವು ಪ್ರಾಣ ಸ್ನೇಹಿತರಾಗಿ ಶ್ರೀನಿವಾಸಗೆ ನೀವು ಪ್ರಾಣ ಸ್ನೇಹಿತರಾಗಿ ಮ್ಲಾನ ಮಾನಸ ಸಲ್ಲದು. ಹೌದು ಸ್ವಾಮಿ, ಮ್ಲಾನ ಮಾನಸ ಸಲ್ಲದು. ದೀನ ರಕ್ಷಕ ವಿಪ್ರಮಾನಿತ ನಿಮಗೀಯಲೋ. ದೀನ ರಕ್ಷಕ ವಿಪ್ರಮಾನಿತ ನಿಮಗೀಯಲ್ ಈ ನರಕವು ಪೋಪುದು ನಮಗೀಯಲಿ ನರಕವು ಪೋಪುದು.
ನರಕವು ಪೊಪುದು ನಮಗೀಯಲ್ ಈ ನರಕವು ಪೊಪುದು ದಿನರಕ್ಷಕ ವಿಪ್ರಮಾಣಿತ ನಮಗೀಯಲಿ ನರಕವು ಪೊಪುದು ಈ ನರಕವು ಪೊಪುದು ಸ್ವಾಮಿ, ಅಂಗೈಯಲ್ಲಿ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕಾಗಿ ಅಲೆದಾಡಿದಂತಾಯಿತು. ಅಂದ್ರೆ ಬಗಲಲ್ಲಿ ಮಗುವನ್ನ ಇಟ್ಟುಕೊಂಡು ಅದಕ್ಕಾಗಿ ಊರೆಲ್ಲ ಹುಡುಕಾಡಿದಂತಾಯಿತು ನಿಮ್ಮ ಪರಿಸ್ಥಿತಿ. ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಪ್ರಾಣ ಸ್ನೇಹಿತ ಎನ್ನುವುದಾಗಿ ನೀವು ಯಾವಾಗಲೂ ಹೇಳುತ್ತಾ ಇರುತ್ತೀರಿ. ಹೌದು. ಅಂತಹ ಪರಮಾತ್ಮ ನಿಮ್ಮ ಸ್ನೇಹಿತನಾಗಿರುವುದು ನಿಮ್ಮ ಪೂರ್ವ ಜನ್ಮದ ಸುಕೃತದ ಫಲವೇ ಸರಿ. ಇನ್ಯಾರಿಗೆ ಆ ಭಾಗ್ಯ ಉಂಟು ಹೇಳಿ? ಹಾಗಿದ್ದೂ ಕೂಡ ನೀವು ಈ ರೀತಿಯಾಗಿ ದುಃಖಿಸ್ತೀರಿ ಅಂತಾದ್ರೆ ಅದಕ್ಕೆ ಅರ್ಥ ಉಂಟೆ? ಸ್ವಾಮಿ, ನಾವು ನಿತ್ಯವೂ ತುತ್ತು ಅನ್ನಕ್ಕಾಗಿ ಕಷ್ಟಪಡುವುದು ಸುಳ್ಳಲ್ಲವಲ್ಲ. ನಾವಾದರೂ ನೀರನ್ನಾದರೂ ಕುಡಿದು ಜೀವಿಸಬಹುದು. ಆದರೆ ಮಕ್ಕಳು ನಿತ್ಯವೂ ಬೆಳಗಾದರೆ ಅಮ್ಮ ಹಸಿವು ಹಸಿವು, ಏನಾದರೂ ತಿನ್ನುವುದಕ್ಕೆ ಕೊಡು ಎನ್ನುತ್ತಾರೆ. ಏನು ಕೊಡಲಿ? ಆ ಮಕ್ಕಳ ಸಂಕಟವನ್ನು ನೋಡಲಾರದೆ ನನ್ನ ಕರುಳು ಹಿಂಡುತ್ತಿದೆ ಸ್ವಾಮಿ. ನಿಮ್ಮ ಸ್ನೇಹಿತನಾಗಿರುವಂತಹ ಶ್ರೀಕೃಷ್ಣನ ಬಗ್ಗೆ ನಾನು ತಿಳಿಯದವಳೇನಲ್ಲ. ಕರುಣಾನಿಧಿ, ವಾತ್ಸಲ್ಯಮಯಿ, ದೀನ ಬಂಧು, ಶಿಷ್ಟರ ರಕ್ಷಕ ಆತ. ಕಣ್ಣಿನ ರೆಪ್ಪೆಯು ಕಣ್ಣನ್ನು ಹೇಗೆ ಸದಾಕಾಲ ರಕ್ಷಿಸುತ್ತದೆಯೋ ಅದೇ ರೀತಿ ತನ್ನ ಭಕ್ತರನ್ನು ರಕ್ಷಿಸುತ್ತಾ ಬಂದವನು. ಇನ್ನು ತನ್ನ ಪ್ರಾಣ ಸ್ನೇಹಿತ ಕಷ್ಟದಲ್ಲಿ ಇದ್ದಾನೆ ಎನ್ನುವುದು ಅವನಿಗೆ ತಿಳಿದರೆ ಖಂಡಿತವಾಗಿಯೂ ಅವನ ಸಂಕಲ್ಪ ಏನಿದೆಯೋ ಅದು ನಮಗೆ ಪ್ರಾಪ್ತವಾಗುತ್ತದೆ. ನಾಗಶಯನನಾದ ಅವನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾದೆವು ಅಂತಾದರೆ ನಮ್ಮ ಭಾಗ್ಯಕ್ಕೆ ಎಣೆಯುಂಟೆ ಸ್ವಾಮಿ. ಅದಕ್ಕಾಗಿ ಇಲ್ಲಿಯೇ ನೀವು ದುಃಖಿಸುತ್ತಾ ಕುಳಿತುಕೊಳ್ಳುವುದಲ್ಲ, ಮತ್ತೆ ಆದಷ್ಟು ಬೇಗ ದ್ವಾರಕೆಗೆ ಹೋಗಿ ಒಮ್ಮೆ ಗೋವಿಂದನನ್ನು ಕಂಡು ಬರ್ತೀರಾ? ತಿಳಿದದ್ದು ತಪ್ಪಾಯಿತು. ಯಾಕೆ ಸ್ವಾಮಿ? ಗುರುಕುಲದ ಗೆಳೆತನಕ್ಕೆ ವರುಷಗಳು ಬಹಳಾಯ್ತು. ಗುರುಕುಲದ ಗೆಳೆತನಕ್ಕೆ ವರುಷಗಳು ಬಹಳಾಯ್ತು. ಮರಳಿ ಪರಿಕಿಸಲಿಲ್ಲ ಗುರುತು ಸಿಗಬಹುದೇ? ಮರಳಿ ಪರಿಕಿಸಲಿಲ್ಲ ಗುರುತು ಸಿಗಬಹುದೇ? ಧರೆಗೆಯುವ ರಾಜನವ ಸಿರಿಯರೆಯನಾಗಿರ್ಪ, ಧರೆಗೆಯುವ ರಾಜನವ ಸಿರಿಯರೆಯನಾಗಿರ್ಪ. ಅರಿತರಿತು ಪೋಗೆ ಫಲ ದೊರಕುವುದೇ ಮುಗುದೇ? ಬಳಸದೇ ಹೋದರೆ ಬಾವಿ ನೀರು ಹಾಳಾಗುತ್ತದಂತೆ. ಈ ಮಾತು ಇಲ್ಲಿ ಯಾಕೆ? ಸಂಬಂಧದ ಕಥೆಯು ಹಾಗೆ. ಕೃಷ್ಣನಿಗೂ ನನಗೂ ಸ್ನೇಹ ಇತ್ತು. ಅದು ಯಾವಾಗಿನ ಸ್ನೇಹ, ಎಷ್ಟು ದಿವಸದ ಸ್ನೇಹ, ಎಷ್ಟು ಗಾಢವಾದ ಸ್ನೇಹ ಗೊತ್ತುಂಟ ನಿನಗೆ? ಗುರುಮಠದಲ್ಲಿ ಕೃಷ್ಣ ಇದ್ದದ್ದು ಕೇವಲ 64 ದಿವಸ ಮಾತ್ರ. 2 ಮಾಸದ ಮೇಲೆ 4 ದಿವಸದ ಸ್ನೇಹ ನಮ್ಮದ್ದು. ಅಷ್ಟು ಕಡಿಮೆ ಅವಧಿಯ ಸ್ನೇಹ ಹೋಗ್ಲಿ ಉಳಿಸಿಕೊಂಡು ಬಂದಿದ್ದೇವೋ ಕೇಳಿದ್ರೆ, ಗುರುಮಠ ಬಿಟ್ಟ ಮೇಲೆ ಕೃಷ್ಣನನ್ನು ನಾನು ನೋಡ್ಲಿಲ್ಲ. ಎಲ್ಲಿಯವರೆಗೆ ಕೇಳಿದ್ರೆ, ಅಲ್ಲ, ನಮ್ಮ ಬಡತನದಿಂದ ನಮ್ಮ ಮದುವೆಗೆ ಅವನನ್ನು ಹೇಳುವುದಕ್ಕೂ ಕಷ್ಟ ಆಯಿತು. ಅವನೂ ಮದುವೆ ಆಗಿದ್ದಾನೆ ಅಂತ ಸುದ್ದಿ ಉಂಟು, ನಮ್ಮನ್ನು ಕರೆಯಲಿಲ್ಲ. ಇಷ್ಟರವರೆಗೆ ನಮ್ಮ ಸಂಬಂಧ ದೂರವಾಗಿ ಹೋಗಿದೆ.
ಈಗ ನಾನು ಹೋಗಿ ಕೃಷ್ಣ ನನಗೆ ಕಷ್ಟ ಇದೆ ಅಂತ ಹೇಳಿದರೆ ಯಾವ ನ್ಯಾಯ ಆದೀತು? ನೀನೇ ಆಲೋಚನೆ ಮಾಡು. ಮಾತ್ರ ಅಲ್ಲ, ಅವ ಸಾಮಾನ್ಯ ಮನುಷ್ಯ ಅಲ್ಲ. ಮತ್ತೆ ದ್ವಾರಕೆಯಲ್ಲಿ ಅವ ಯುವರಾಜ. ಅರಮನೆಯ ಸಿರಿಯಲ್ಲಿ ಮೆರೆದಾಡುವಂತಹ ಕೃಷ್ಣನನ್ನು ನಾ ಹೋಗಿ ಮಾತಾಡಿಸ್ಲಿಕ್ಕೆ ಆಗ್ತದ? ಹೋಗಿ ಮಾತಾಡಿಸಿದೆ ಅಂತಾದ್ರೆ ಅವನಿಗೆ ನಮ್ಮ ದಾರಿದ್ರ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆದಿತ್ತು. ಸಿರಿವಂತರಿಗೆ ಈ ಗುಡಿಸಲಿನ ಕಷ್ಟ ಅರ್ಥ ಆಗುವುದಿಲ್ವೇ? ಒಬ್ಬ ಅರಮನೆಯಲ್ಲಿ ಹುಟ್ಟಿ ಬೆಳೆದ ಯುವರಾಜ ಗುರುಮಠಕ್ಕೆ ಹೋಗಿ ಅಭ್ಯಾಸ ಮಾಡುವ ಹೊತ್ತಿಗೆ ಗುರುಗಳು ಹೇಳಿದ್ರಂತೆ, ಬಡತನದ ಬಗ್ಗೆ ನಿನಗೇನು ಗೊತ್ತುಂಟೋ ಅದನ್ನು ಬರೆ ಪ್ರಬಂಧವಾಗಿ ಅಂತ. ಅವ ಬರೆದನಂತೆ. ಬಹಳಷ್ಟು ಬಡವಾಗಿದ್ದ. ಬಡವನ ಅರಮನೆ ಬಹಳ ಸಣ್ಣದಾಗಿತ್ತು. ಬಡವ ಊಟ ಮಾಡುವುದಕ್ಕೆ ಷಟ್ರೋಪಸೋಪೇತವಾದಂತಹ ಭೋಜನವನ್ನು ದಿವಸಕ್ಕೆ 1 ಹೊತ್ತು ಮಾತ್ರ ಮಾಡುತ್ತಿದ್ದ. ಕೊನೆಗೆ ಬಡವನ ಮನೆಯಲ್ಲಿರುವ ಆನೆಯೂ ಬಡಕಲಾಗಿತ್ತು ಅಂತ ಹೇಳಿದ್ನಂತೆ. ಬಡವನಿಗೆ ಊಟ ಮಾಡುವುದಕ್ಕೆ ಗೊತ್ತಿ ಇಲ್ಲ, ಆನೆ ಸಾಕುವುದಕ್ಕೆ ಎಲ್ಲಿಂದ ಹೋಗ್ತಾನೆ? ಅವನಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ ಬಡತನವನ್ನು ಅನುಭವಿಸಲಿಲ್ಲ ಅಂತ. ಕೃಷ್ಣನ ಕಥೆಯೂ ಅಷ್ಟೇ. ಈಗ ಹೋಗಿ ನಮ್ಮ ದಾರಿದ್ರ್ಯವನ್ನು ಕೃಷ್ಣನಲ್ಲಿ ಹೇಳಿದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಿಗೂ ಇಲ್ಲ, ಹೇಳುವುದಕ್ಕೆ ನನಗೆ ಮನಸ್ಸೂ ಇಲ್ಲ. ಹಾಗಾಗಿ ಆ ಮಾತು ಬೇಡವೇ ಬೇಡ. ಸ್ವಾಮಿ, ಆತ ಕೇವಲ ಮನುಷ್ಯನಾಗಿದ್ರೆ ನಿಮ್ಮ ಮಾತನ್ನ ಒಪ್ಪಬಹುದಿತ್ತೋ ಏನು? ಆದರೆ ಇಳೆಗೆ ಬಂದ ದೇವನಾಥ ತಿಳಿಯಲಾರನೆ, ಇಳೆಗೆ ಬಂದ ದೇವನಾಥ ತಿಳಿಯಲಾರನೆ, ಇಳೆಗೆ ಬಂದ ದೇವನಾಥ ತಿಳಿಯಲಾರನೆ, ದೇವ ತಿಳಿಯಲಾರನೆ. ಅಳುಕಿದೇಕೆ ನಂಬಿದವರಿಗೊಲಿವ ಬೇಗನೆ, ಹೌದು ಸ್ವಾಮಿ, ಅಳುಕಿದೇಕೆ ನಂಬಿದವರಿಗೊಲಿವ ಬೇಗನೆ, ಆತ ತಿಳಿಯ ಆರನೆ, ಆತ ಒಲಿವ ಬೇಗನೆ. ಇಳೆಗೆ ಬಂದ ದೇವನಾಥ ತಿಳಿಯಲಾರನೆ, ಅಳುಕಿದೇಕೆ ನಂಬಿದವರಿಗೊಲಿವ ಬೇಗನೆ, ಅಳುಕಿದೇಕೆ ನಂಬಿದವರಿ ಒಲಿವ ಬೇಗನೆ. ಅಳುಕಿದೇಕೆ ನಂಬಿದವರಿಗೊಲಿವ ಬೇಗನೆ, ನೆಲಕ್ಕೆ ಬೀಜ ಬಿತ್ತದಿರಲು ಫಲವು ದೊರೆಬುದೇ, ನೆಲಕ್ಕೆ ಬೀಜ ಬಿತ್ತದಿರಲು ಫಲವು ದೊರೆವುದೇ, ಫಲವು ದೊರೆವುದೇ. ನಿಲಯದಿರವ ಪೇಳದಿರಲು ನೆಲೆಯು ಕಾಂಬುದೇ, ನಿಲಯದಿರವ ಪೇಳದಿರಲು ನೆಲೆಯು ಕಾಂಬುದೇ. ನೆಲ
ನೆಲಕ್ಕೆ ಬೀಜ ಬಿತ್ತದಿರಲು ಫಲವು ದೊರೆಯುವುದೇ ನಿಲಯದಿರವ ಬೇಳದಿರಲು ನೆಲೆಯು ಕಾಂಬುದೇ ನಿಲಯದಿರವ ಬೇಳದಿರಲು ನೆಲೆಯು ಕಾಂಬುದೇ ನೆಲಕ್ಕೆ ಬೀಜ ಬಿತ್ತದಿರಲು ಫಲವು ದೊರೆಯುವುದೇ ನಿಮಗೆ ಫಲವು ದೊರೆಯುವುದೇ ನಿಲಯದಿರವ ಬೇಳದಿರಲು ನೆಲೆಯು ಕಾಂಬುದೇ ನಿಲಯದಿರವ ಬೇಳದಿರಲು ನೆಲೆಯು ಕಾಂಬುದೇ ಇಳೆಗೆ ಬಂದ ದೇವನಾಥ ತಿಳಿಯಲಾರನೇ ಅಳುಕಿದೇಕೆ ನಂಬಿದವರಿಗೊಲಿವ ಬೇಗನೆ ಸ್ವಾಮಿ, ನಿಮ್ಮ ಮಾತನ್ನ ಕೇಳುವಾಗ ನಿಮ್ಮ ಸ್ನೇಹಿತನ ಬಗ್ಗೆ ನೀವು ತಿಳ್ಕೊಂಡದ್ದು ಕಡಿಮೆ ಆಯ್ತಾ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಹೌದಾ? ಅಲ್ಲದೆ ಹೋದ್ರೆ ಆತ ಸಾಮಾನ್ಯ ಮನುಷ್ಯನೇ. ಭಕ್ತರ ಕಷ್ಟವನ್ನ ಉದ್ಧರಿಸುವುದಕ್ಕಾಗಿ ಧರೆಗೆ ಇಳಿದಂತಹ ಭಗವಂತ ಆತ. ಒಂದು ಮಾತನ್ನ ನಾನು ನಿಮ್ಮಲ್ಲಿ ಕೇಳ್ತೇನೆ. ಏನು? ನೆಲಕ್ಕೆ ಬೀಜವನ್ನ ಬಿತ್ತದೆಯೇ ನಾನು ಫಸಲನ್ನ ಪಡಿತೇನೆ ಅಂತ ಹೇಳಿದ್ರೆ ಸಾಧ್ಯವಾಗ್ತದೆಯೇ? ಯಾವುದೇ ಕೆಲಸವನ್ನೇ ಮಾಡದೆ ಅದರ ಫಲಿತಾಂಶವನ್ನ ನಿರೀಕ್ಷಿಸುವುದಕ್ಕಾಗ್ತದೆಯೇ ಸ್ವಾಮಿ? ಹಾಗೆ ಆಯ್ತಲ್ಲ ನಿಮ್ಮ ಪರಿಸ್ಥಿತಿ. ಏನು? ನಿಮ್ಮ ಸ್ನೇಹಿತನನ್ನ ಭೇಟಿ ಮಾಡದೆಯೇ ಅವನು ಹಾಗಂದಾನು ಹೀಗಂದುಕೊಂಡಾನು ಅಂತ ಇಲ್ಲಿಯೇ ಕುಳಿತಿದ್ರೆ ಕೆಲಸ ಆಗುವುದಿಲ್ಲ. ಯಾವುದೇ ತಾಯಿಯಾಗ್ಲಿ ಮಗು ಅಳದೆ ಹಾಲನ್ನ ಕೊಡುವುದಿಲ್ಲ. ಹಾಗೆಯೇ ನೀವು ಹೋಗಿ ನಿಮ್ಮ ಅಂತರಂಗದ ನಿವೇದನೆಯನ್ನ ಅವನಲ್ಲಿ ಹೇಳಿಕೊಳ್ಳದ ಹೊರತು ಹೇಗೆ ಅವನು ನಮಗೆ ಸಹಾಯ ಮಾಡಿಯಾನು ಹೇಳಿ? ಅಲ್ವಾ? ಮಾಡದೆ ಖಂಡಿತವಾಗಿ ಅವನು ಮಾಡ್ತಾನೆ ಎನ್ನುವಂತಹ ನಂಬಿಕೆ ಭರವಸೆ ನನ್ನಲ್ಲಿ ಉಂಟು. ಸ್ವಾಮಿ ನೋಡಿ ನಮ್ಮ ಪರಿಸ್ಥಿತಿ. ನಮಗಾಗಿ ನಾನು ಏನನ್ನೂ ಇವತ್ತಿನವರೆಗೆ ಕೇಳಿದವಳಲ್ಲ. ಮಕ್ಕಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಒಮ್ಮೆ ದ್ವಾರಕೆಗೆ ಹೋಗಿ ಬನ್ನಿ, ಶ್ರೀಕೃಷ್ಣನನ್ನ ಭೇಟಿ ಮಾಡಿ ಬನ್ನಿ ಸ್ವಾಮಿ. ಸರಿ ಸರಿ ಸರಿ. ಆದುದಾಗಲಿ ಹೋಗಿ ಬರುವೆ, ಆದುದಾಗಲಿ ಹೋಗಿ ಬರುವೆ, ನೀನು ಮಾಧವಗೀಯಲೆ ನಾನು ಕಟ್ಟಿಕೊಡುವೆ, ನೀನು ಮಾಧವಗೀಯಲೆ ನಾನು ಕಟ್ಟಿಕೊಡುವೆ, ಗುರುಗ್ರಹ ದೇವರಿ ತೆಡೆಗೆ ಮೇಣ್ ಧರಣಿ ಪವೃದ್ಧ ಬಾಲಕರಿರ್ಪ ಮನೆಗೆ, ಬರಿಗೈಯೊಳಪ್ಪುದು ಸಲ್ಲ, ಬರಿಗೈಯೊಳಪ್ಪುದು ಸಲ್ಲ, ನೀಡಲಿರುವುದ ನೋಡಂತರಂಗದಿಂದೆಲ್ಲ, ಆದುದಾಗಲಿ ಹೋಗಿ ಬರುವೆ, ನೀನು ಮಾಧವಗೀಯಲೆ ನಾನು ಕಟ್ಟಿಕೊಡುವೆ, ಆದುದಾಗಲಿ ಹೋಗಿ ಬರುವೆ. ಸರಿ. ಹಾಗಾದ್ರೆ ಏನನ್ನೋ ಆಶಿಸಿ ಸಿಗುತ್ತದೆ ಎನ್ನುವ ಬಯಕೆಯಿಂದ ಹೋಗ್ತೇನೆ ಅಂತಲ್ಲ, ಕೃಷ್ಣನನ್ನು ನೋಡುವುದಕ್ಕೊಂದು ಭಾಗ್ಯ ಸಿಕ್ಕಿತಲ್ಲ ಎಂಬ ಸಂತೋಷದಿಂದ ಹೊರಡುತ್ತೇನೆ. ಆದ್ರೆ ಒಂದು, ಗುರುಮನೆಗಾಗಲಿ ಅರಮನೆಗಾಗಲಿ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅನ್ನುವುದು ಪದ್ಧತಿ. ಹಾಗಂತ ಹಿಡಿದುಕೊಂಡು ಹೋಗುವುದಕ್ಕೆ ನನ್ನ ದಾರಿದ್ರ್ಯವನ್ನೇ ಕಟ್ಟಿಕೊಂಡು ಹೋಗಬೇಕು, ಬಿಟ್ರೆ ಬೇರೆ ಎಂಥದ್ದು ನನಗಂತೂ ಕಾಣಿಸುವುದಿಲ್ಲ. ಏನಾದರೂ ಇದ್ದರೆ ಕೊಟ್ಟರೆ ತೆಗೆದುಕೊಂಡು ಹೋಗ್ತೇನೆ.
ಹೌದು ಸ್ವಾಮಿ, ನೀವು ಹೇಳುವುದು ನಿಜ. ಹಾ ಬರಿಗೈಲಿ ಹೋಗುವುದು ಸರಿಯಲ್ಲ. ಹಾ ಹಾಗಾದ್ರೆ ಏನಿದೆ, ಏನಿದೆ ನಮ್ಮಲ್ಲಿ? ಹಾ 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 ಎಂದೋ ಮಡಕೆಯಲ್ಲಿ ಇಟ್ಟ ಭತ್ತದ ನೆನಪು ಈಗ ಆಗ್ತಾ ಇದೆ. ಇಷ್ಟು ದಿನ ಮಕ್ಕಳು ಹಸಿವು ಎಂದು ಅಳುವಾಗ ನೆನಪಾಗ್ಲಿಲ್ಲ. ಬಹುಶಃ ಸ್ವಾಮಿಯ ನೈವೇದ್ಯಕ್ಕೆಂದೇ ನನಗೆ ಮರವೇ ಆಗಿರ್ಬೇಕು. ಸ್ವಾಮಿ, ಸ್ವಲ್ಪ ನಿಂತಿರಿ ಅಂತಾದ್ರೆ ಆದಷ್ಟು ಬೇಗ ಆ ಭತ್ತವನ್ನ ನೆನೆ ಹಾಕಿ ಬೇಯಿಸಿ ಒಣಗಿಸಿ ಕುಟ್ಟಿ ರುಚಿಯಾದ ಅವಲಕ್ಕಿಯನ್ನ ಮಾಡಿ ತರ್ತೇನೆ. ಬೇಕಾದದ್ದಿದೆ. ಭತ್ತ, ಅದರ ಒಳಗಿರುವಂತಹ ಸಾರ, ಆ ಸಾರಕ್ಕೆ ಆತ್ಮ ಅಂತ ಹೆಸರು. ಹೊರಗಿರುವ ಹೊಟ್ಟು ಅದು ದೇಹ. ದೇವರಲ್ಲಿಗೆ ಹೋಗುವಾಗ ದೇಹ ಬೇಡ, ಒಳಗಿರುವ ಆತ್ಮವನ್ನೇ ನೈವೇದ್ಯವಾಗಿ ಕೊಡಬೇಕು. ಬಹುಶಃ ಇದು ದೇವರ ಸಂಕಲ್ಪವೇ ಆಗಿರಬಹುದು. ಸರಿ, ಹಾಗಾದ್ರೆ ಇದು ತಂದಿದ್ದೇನೆ. ಆದ್ರೆ ಯಾವುದ್ರಲ್ಲಿ ಕಟ್ಟಿಕೊಡುವುದು? ನಮ್ಮ ದಾರಿದ್ರ್ಯದಲ್ಲಿ ಎಲ್ಲುಂಟು ಸ್ವಾಮಿ. ಇದು ಉಟ್ಟ ವಸನವನ್ನೇ ತುಂಡು ಮಾಡಿದ್ದೇನೆ, ಶುಭ್ರವಾಗಿದೆ. ಇದರಲ್ಲೇ ಕಟ್ಟಿಕೊಡ್ತೇನೆ. ಭಕ್ತಿಯಿಂದ ಇದನ್ನ ನೈವೇದ್ಯವೆಂದು ಸ್ವಾಮಿಗೆ ಸಮರ್ಪಿಸಿ ಖುಷಿಯಿಂದ ಆತ ತಿಂದಾನ. ಇದೋ ಸ್ವಾಮಿ, ಸರಿ, ಹೋಗಿ ಬನ್ನಿ. ಸರಿ, ಹಾಗಾದ್ರೆ ಹಿಡಿದುಕೊಂಡಿದ್ದೇನೆ, ಹೊರಟು ಬಿಡ್ತೇನೆ. ನಡೀತೇನೆ. ಸಮುದ್ರ ತೀರಕ್ಕೆ ಬಂದು ನಿಂತಿದ್ದೇನೆ. ಅಲ್ಲಿ ಕಾಣಿಸುತ್ತಾ ಇರುವುದೇ ಅಲ್ವಾ ದ್ವಾರಕ್ಕೆ? ದ್ವಾರಕೆಯನ್ನು ಕಂಡನು ದ್ವಾರಕೆಯನ್ನು ಕಂಡನು ದ್ವಾರಕೆಯನ್ನು ಕಂಡನು ವೈಕುಂಠವು ಧಾರಿಣಿಗಿಳಿದುದನು ವೈಕುಂಠವು ಧಾರಿಣಿ ಇಳಿದುದನು ದ್ವಾರಕೆಯನ್ನು ಕಂಡನು ವೈಕುಂಠವು ಧಾರಿಣಿಗಿಳಿದುದನು ವೈಕುಂಠವು ಧಾರಿಣಿಗಿಳಿದುದನು ಶರಧಿ ಮಧ್ಯದಿ ಮೆರೆವ ಗಿರಿಧರ ಅರಮನೆಯ ಸಿರಿಸೂರರ ಸಗವಾಗ ಶರಧಿ ಮಧ್ಯದಿ ಮೆರೆವ ಗಿರಿಧರನ ಅರಮನೆಯ ಸಿರಿಸೂರರ ಸಗ್ಗವ ಜರೆಯುತ್ತೀರೆ ಹರಿಚರಣ ಕೆರಗಲು ಸಗ್ಗವ ಜರೆಯುತ್ತೀರೆ ಹರಿಚರಣ ಕೆರಗಲು ಶರಣಗಣ ಸಡಗರದಿ ನಿಂದಿರೆ ಹರಿಚರಣ ಕೆರಗಲು ಶರಣಗಣ ಸಡಗರದಿ ನಿಂದಿರೆ ದ್ವಾರಕೆಯನು ಕಂಡರು ವೈಕುಂಠವು ಧಾರಿಣಿಗಿಳಿದುದನು
ವೈಕುಂಠವು ಧಾರಿಣಿಗಿಳಿದೋದನು ಹೇಮ ಪಲ್ಲಂಗದೋಳು ಪಲ್ಲಂಗದೋಳು ಶ್ರೀಲಲನೆಯು ಸ್ವಾಮಿ ಸೇವೆಯೊಳಿರಲು ಶ್ರೀಲಲನೆಯು ಸ್ವಾಮಿ ಸೇವೆಯೊಳ್ ಇರಲು ದ್ವಿಜವೃಂದವು ನಾಮ ಪಾಡುತ್ತಲಿರಲು ದ್ವಿಜವೃಂದವು ನಾಮ ಪಾಡುತ್ತಲ್ ಇರಲು ಋಷಿ ಮುನಿಗಳು ಹೋಮಗೈಯುತ್ತಲಿರಲು ಋಷಿ ಮುನಿಗಳು ಹೋಮಗೈಯುತ್ತ ಇರಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು ಹೇಮ ಪಲ್ಲಂಗದೋಳು ಶ್ರೀಲಲನೆಯು ಸ್ವಾಮಿ ಸೇವೆಯೊಳಿರಲು ದ್ವಿಜವೃಂದವು ನಾಮ ಪಾಡುತ್ತಲಿರಲು ಋಷಿ ಮುನಿಗಳು ಹೋಮಗೈಯುತ್ತಲಿರಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು 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 ದ್ವಾರಕೆಯನ್ನು ಕಂಡನು ಮನೋಹರ ಕಾಮಪಿತ ಸುತ್ರಾಮ ವಂದಿತ ಮನೋಹರ ಕಾಮಪಿತ ಸುತ್ರಾಮ ವಂದಿತ ತಾಮಸಾರಿಯು ಪ್ರೇಮದಿಯು ನಿಜ ಧಾಮದಲ್ಲಿ ಉದ ಸ್ತೋಮ ಪೊರೆಯ ಸುಧಾಮ ಚೋದ್ಯದಿ ದ್ವಾರಕ್ಕೆ ಯನು ಕಂಡನು ವೈಕುಂಠವು ಧಾರಿಣಿಗಿಳಿದೋದನು ವೈಕುಂಠವು ಧಾರಿಣಿಗಿಳಿದುದನು ಶರಧಿ ಮಧ್ಯದಿ ಮೆರೆವ ಗಿರಿಧರ ನರಮನೆಯ ಸಿರಿ ಸುರರ ಸಗ್ಗವ ಜರೆಯುತ್ತಿರೆ ಹರಿಚರಣ ಕೆರಗಲು ಶರಣಗಣ ಸಡಗರದಿ ನಿಂದಿರೆ ದ್ವಾರಕೆಯನು ಕಂಡನು ವೈಕುಂಠವೋ ಧಾರಿಣಿ ಇಳಿದುದನು
ತಿಳಿದುದನು ಕಂಡನು ಆ ಆ ಆ ಕಂಡನು 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 ಆ ಆ ದ್ವಾರಕೆಯನ್ನು ಕಂಡನು ವೈಕುಂಠವು ಧಾರಿಣಿಗಿಳಿದುದನು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಸೇವೆ ಭಜನೆ ಸುಖವಯ್ಯ. ನಿಜವಾಗಿ ಹೌದು. ಕ್ಷೀರ ಸಾಗರದಲ್ಲಿ ಮಧ್ಯದಲ್ಲಿ ನೆಲೆಯಾದಂತಹ ವೈಕುಂಠವನ್ನು ಕಾಣುವ ಯೋಗ ನಮಗಂತೂ ಇಲ್ಲ. ಲವಣಾಂಬುಧಿಯ ಮಧ್ಯದಲ್ಲಿ ನೆಲೆಯಾದ ದ್ವಾರಕೆಯನ್ನಾದರೂ ಕಾಣುವುದಕ್ಕೆ ಯೋಗ ಸಿಕ್ಕಿತಲ್ಲ. ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಆ ಮಹಾಶಕ್ತಿಯೇ ವ್ಯಕ್ತಿಯಾಗಿ, ದೇವನೇ ಜೀವನಾಗಿ, ಮಾಧವನೇ ಮಾನವನಾಗಿ ಧರೆಗಿಳಿದು ಬಂದ ಮೇಲೆ ಆ ಮಾಧವನ ನೆಲೆಯಾದ ವೈಕುಂಠವೂ ಧರೆಗಿಳಿದು ದ್ವಾರಕೆ ಎನ್ನುವಂತಹ ಅಭಿಧಾನವನ್ನು ಹೊಂದಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಸಾವಿರ ಸಾವಿರ ದ್ವಾರಗಳನ್ನು ಹೊಂದಿದ್ದ ಕಾರಣ ಇದಕ್ಕೆ ದ್ವಾರಕೆ ಅಂತ ಹೆಸರಾದದ್ದಂತೆ. ಸಾಗರದಲ್ಲಿ ಮುಳುಗಿ ಹೋದ ಭೂಮಿಯನ್ನು ಮೇಲೆತ್ತಿ ನಗರವನ್ನಾಗಿಸಿದರು ಅಂತ ಕೇಳಿದ್ದೇನೆ. ಬಹುಶಃ ಭವಸಾಗರದಲ್ಲಿ ಮುಳುಗಿದಂತಹ ಮನುಷ್ಯನನ್ನು ಮೇಲೆತ್ತಿ ಮಾಧವನನ್ನಾಗಿಸುತ್ತೇನೆ ಎನ್ನುವುದನ್ನು ಸಾಂಕೇತಿಕವಾಗಿ ಹೀಗೆ ತೋರಿಸಿದ್ದಾನೆ ಅಂತ ನಂಬುತ್ತೇನೆ ನಾನು. ದ್ವಾರಕೆಯ ನಗರವನ್ನು ಪ್ರವೇಶ ಮಾಡಿದರೆ ವಾತಾವರಣದಲ್ಲಿ ಸುಳಿದಾಡುವಂತಹ ಗಾಳಿ ಬೀಸುವುದು ನಾವು ಉಸಿರಾಡುವುದಕ್ಕಾಗಿ ಅಲ್ಲ, ಶ್ರೀಹರಿಯ ಒಡಲನ್ನು ಹೊಕ್ಕು ಹೊರಬರುವುದಕ್ಕಾಗಿ ಅಲ್ಲ. ಇಲ್ಲಿ ಹರಿಯುತ್ತಾ ಇರುವಂತಹ ನೀರು ಹರಿಯುವುದು ನಾವೆಲ್ಲ ಕುಡಿಯಬೇಕು ಎನ್ನುವ ಉದ್ದೇಶದಿಂದ ಅಲ್ಲ, ಶ್ರೀಹರಿಯ ಚರಣವನ್ನು ತೊಳೆಯುವುದಕ್ಕೆ ಒಮ್ಮೆ ಆದರೂ ನನಗೆ ಅವಕಾಶ ಸಿಗಬಾರದೆ ಎನ್ನುವ ಉದ್ದೇಶದಿಂದ. ಧಗ ಧಗನೆ ಪ್ರಜ್ವಲಿಸುತ್ತಾ ಇರುವಂತಹ ಬೆಂಕಿ ಉರಿಯುವುದು ನಮಗೋಸ್ಕರವಾಗಿ ಅಲ್ಲ, ತನ್ನಿಂದ ಬೆಂದ ಅನ್ನ ಬ್ರಹ್ಮ ಕೃಷ್ಣ ಬ್ರಹ್ಮನ ಹೊಟ್ಟೆಯನ್ನು ಸೇರಬಾರದೆ ಎನ್ನುವ ಉದ್ದೇಶದಿಂದ. ತನಗೇ ನಿಲ್ಲುವುದಕ್ಕೆ ನೆಲೆಯಿಲ್ಲದಂತಹ ಭೂಮಿ ನಿಂತು ನಮ್ಮನ್ನು ನಿಲ್ಲಿಸುತ್ತಾ ಇರುವುದು ನಮಗಾಗಿ ಅಲ್ಲ, ಮನುಷ್ಯರಿಗಾಗಿ ಅಲ್ಲ. ಕೃಷ್ಣನ ಪಾದದ ಮುದ್ರೆ ತನಗೆ ಒಮ್ಮೆಯಾದರೂ ಬೀಳಬಾರದು ಎನ್ನುವ ಉದ್ದೇಶದಿಂದ. ಅವುಗಳಿಗೆ ಸಿಕ್ಕ ಭಾಗ್ಯ ಎಂದು ಸುಧಾಮನಿಗೂ ಸಿಕ್ಕಿತಲ್ಲ. ದ್ವಾರಕೆಯ ರಥಬೀದಿಯಲ್ಲಿ ನಡೆಕೊಂಡು ಹೋಗ್ತಾ ಇದ್ದೇನೆ. ಆಡುವ ಮಕ್ಕಳೆಲ್ಲ ಆಡುವ ಆಟ ಯಾವುದು ನೋಡಿದ್ರೆ ಕೃಷ್ಣ ಕಂಸನನ್ನು ಕೊಂದ ಕಥೆಯನ್ನು ಆಟವಾಗಿ ಆಡುತ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಕಾಳಿಯ ಮರ್ದನವನ್ನು ಮಾಡಿದ ಪ್ರಸಂಗವನ್ನು ಆಡುತ್ತಾ ಇದ್ದಾರೆ. ಹೀಗೆ ಎಲ್ಲಿ ನೋಡಿದರೂ ಕೃಷ್ಣ ಕೃಷ್ಣ ಕೃಷ್ಣಮಯವಾಗಿ ಹೋಗಿದೆ ದ್ವಾರಕ್ಕೆ. ಅರಮನೆಯ ಹತ್ತಿರ ಬಂದು ನೋಡ್ತೇನೆ, ಅಷ್ಟ ಮಹಿಷಿಯರಿಂದ ಪರಿವೃತನಾದಂತಹ ಕೃಷ್ಣ ಸ್ವರ್ಣ ದುಯ್ಯಾಲೆಯಲ್ಲಿ ತೂಗುತ್ತಾ ತೂಗುತ್ತಾ ಯೋಗ ನಿದ್ರಾರೂಢನಾಗಿದ್ದಾನೆ. ಆಹಾ ಆಹಾ, ಕಾಣುವ ಭಾಗ್ಯ ಇವತ್ತಿಗಾದರೂ ಸಿಕ್ಕಿತಲ್ಲ ನನಗೆ. ಹೇ ದೇವ, ಚರಾಚರ ಪ್ರಾಣಿ ಜೀವ, ಸುರಾಸುರ ಸಿದ್ಧ ಸಾಧ್ಯ ಯಕ್ಷ ಗಂಧರ್ವಾದಿ ಸೇವ, ರಿಪುಗಜ ಕಂಠೀರವ ಆಪದ್ಬಾಂಧವ, ನಿರುಪಮ ಕೀರ್ತಿ ಗಂಭೀರ ನಿಗಮಾಗಮ ಸಾರ, ಭೂಭಾರಾಪಹಾರ ದುರಿತಹರ, ಕೋಟಿ ಮಾರ್ತಂಡ ತೇಜೋಮಯ ಸಹೃದಯ, ಪುಣ್ಯಾನಂದ ಚಿನ್ಮಯ ಪುರಂದರಾರ್ಚಿತ ಪುರಾಣ ಪುರುಷೋತ್ತಮ, ಸಕಲ ಗುಣ ಧಾಮ ನೀಲಮೇಘ ಶ್ಯಾಮ ದೈತ್ಯ ಕುಲ ವಿರಾಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮದನ ಜನಕ,
ಪರಮ ಪಾವನ ಪರಂಜ್ಯೋತಿ ಸ್ವರೂಪಕ ಜಗದ್ವ್ಯಾಪಕ ಯದುವಂಶ ದೀಪಕ ಷೋಡಶ ಸಹಸ್ರ ನಾರೀಜನ ಪ್ರಾಣವಲ್ಲಭ ಮೌನೀಜನ ದುರ್ಲಭ ದೀನ ಜನ ಸುಲಭ ಕಮಲಾಸನ ಶಂಕರಾದಿ ವಿನುತ ಪಾದಾಂಬುಜ ವರ ಚತುರ್ಭುಜ ವೈನತೇಯ ಧ್ವಜ ಆಶ್ರಿತ ಜನ ಸುರ ಕುಜ ಧ್ರುವ ಪ್ರಹ್ಲಾದಾಂಬರೀಷ ಅಜಾಮಿಳಾದಿ ಸನಕ ಸನಂದನ ಪರಿಪಾಲ ಮಾಯಾ ಮನುಜ ಲೀಲ ವಸುದೇವ ಬಾಲ ಸಾಮಗಾನ ವಿಲೋಲ ಶ್ರೀ ಪುಂಡರೀಕಾಕ್ಷ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಇಲ್ಲ ಇಲ್ಲ, ಹೊಗಳುತ್ತಾ ಸ್ತೋತ್ರವನ್ನು ಮಾಡುತ್ತಾ ಕುಳಿತೆ ಅಂತಾದ್ರೆ ಕೃಷ್ಣನನ್ನು ಮಾತಾಡಿಸುವ ಯೋಗದಿಂದ ನಾನು ವಂಚಿತನಾಗ್ತೇನೆ. ಹಾಗಾಗಿ ಆದಷ್ಟು ಬೇಗ ಕೃಷ್ಣನಿದ್ದಡೆಗೆ ನಡೀತೇನೆ. ನೋಡೋಣ. ದ್ವಾರಕಾ ನಗರಿಯಲಿ ದ್ವಾರಕಾ ನಗರಿಯಲಿ ಕರುಣಾವಾರಿಧಿಯು ರುಕ್ಮಿಣಿಯ ಕೂಡುತ್ತಾ ಕರುಣಾವಾರಿಧಿಯು ರುಕ್ಮಿಣಿಯ ಕೂಡುತ್ತಾ ಕ್ರೂರಿದನು ಜರ ಮಥಿಸಿ ಕ್ರೂರದನು ಜರ ಮಥಿಸಿ ಜಗದೋದ್ಧಾರ ಗೈಯುತ್ತಲಿರುವನು ಕ್ರೂರದನು ಜರ ಮಥಿಸಿ ಜಗದೋದ್ಧಾರ ಗೈಯುತ್ತಲಿರುವನು ದ್ವಾರಕಾ ನಗರಿಯಲಿ ಕ್ರೂರದನು ಜರ ಮಥಿಸಿ ಜಗದೋದ್ಧಾರ ಗೈಯುತ್ತಲಿರುವನು ಅಕುಂಠಿತವಾಗಿರುವಂತಹ ವೈಕುಂಠ ಧಾಮದಿಂದ ಭುವಿಗಿಳಿದ ಪೂರ್ಣಾವತಾರ ಎನ್ನುವ ಹಾಗೆ ಭಜಕ ವೃಂದ ಈ ಕೃಷ್ಣನನ್ನು ಕೊಂಡಾಡುತ್ತಾ ಇದ್ದಾರೆ. ವಾರಿಧಿಯ ಮಧ್ಯದಲ್ಲಿದ್ದಂತಹ ಭುವಿಯನ್ನು ಮೇಲಕ್ಕೆತ್ತಿ ದ್ವಾರಗಳಿಂದಲೇ ಅಲಂಕೃತವಾದ ದ್ವಾರಾವತಿಯನ್ನು ಮಾಡಿದ್ದು ಮಾತ್ರವಲ್ಲ, ಮಾಮನೋಹರನಾಗಿ ಕಾಣಿಸಿಕೊಂಡೆ ಶಕಟ ಧೇನುಕ ಬಕ ಪ್ರಲಂಬಾಂತಕನಾಗಿಯೂ ಲೋಕದಲ್ಲಿ ವಿಜೃಂಭಿಸಿದೆ. ಗೋಪಾಲನಾಗಿ ಗೋವರ್ಧನೋದ್ಧರಣದ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿದೆ. ಹಿಡಿದ ಯಾವ ಕೆಲಸವನ್ನು ಚ್ಯುತಿಯಿಲ್ಲದೆ ಮಾಡಿ ಅಚ್ಯುತ ಎಂದೆನಿಸಿಕೊಂಡೆ. ದುಷ್ಟ ಸಂಹಾರದ ಕಾರ್ಯದಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ನಿರ್ವಹಿಸಿದೆ. ಇಷ್ಟೆಲ್ಲ ಆದ ಮೇಲೆ ಭಕ್ತವತ್ಸಲನಾಗಿ ಶಿಷ್ಟಜನ ಪರಿಪಾಲಕ ಎನ್ನುವಂತಹ ನೆಗಳತೆಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಸೂಕ್ತವಾದ ದೃಷ್ಟಾಂತವೊಂದನ್ನು ಲೋಕಕ್ಕೆ ಕಾಣಿಕೆಯಾಗಿಸುವುದಕ್ಕಾಗಿ ಹಂಬಲವನ್ನು ಹೊಂದುತ್ತಾ ಇದ್ದೇನೆ. ಅದಕ್ಕೆ ಕಾಲ ಈಗ ಕೂಡಿ ಬಂದಿದೆ. ಹೀಗೆ ಮನಸ್ಸಿನಲ್ಲಿ ಸಂಕಲ್ಪಿಸುವ ಕಾಲಕ್ಕೆ ದ್ವಾರಾವತಿಯ ಪುಣ್ಯಧರೆಗೆ ದ್ವಿಜಶ್ರೇಷ್ಠನು ನನ್ನ ಪ್ರಾಣಮಿತ್ರನೂ ಆಗಿರುವಂತಹ ಸುಧಾಮ ಈ ಕಡೆಗೆ ಸಾಗಿ ಬರ್ತಾ ಇದ್ದಾನೆ. ಹಾಗಿದ್ದರೆ ಅವನನ್ನು ನಾನೇ ಬರಮಾಡಿಕೊಳ್ಳುವುದು ಅತ್ಯಂತ ಔಚಿತ್ಯ. ಏರಿದಂತಹ ಸಿಂಹವಿಷ್ಟರದಿಂದ ಕೆಳಕ್ಕೆ ಇಳಿದಿದ್ದೇನೆ. ನನ್ನ ಬಾಲ್ಯ ಸ್ನೇಹಿತನನ್ನು ಬರಮಾಡಿಕೊಳ್ಳುವುದಕ್ಕೆ ಸಾಗಿ ಬಂದಿದ್ದೇನೆ. ಓ ಮಿತ್ರ ಕೃಷ್ಣ, ಸುಧಾಮ, ಹೀಗೆ ಬಾರಯ್ಯ, ಹೀಗೆ ಬಾ. ಗೆಳೆಯ ಬಂದೆಯ ಬಾರೋ ಬಾ ಕುಳಿರೋ, ಗೆಳೆಯ ಬಂದೆಯ ಬಾರೋ ಬಾ ಕುಳಿರೋ, ಸುಕ್ಷೇಮವೇನೈ ಸುಕ್ಷೇಮವೇನೈ ನಿಲಯದೊಳಗೆಂತಿಹರು ಸತಿ ಸುತರು,
ಸುಕ್ಷೇಮವೇನೈ ನಿಲಯದೊಳಗಿಂತಿಗರು ಸತಿಸುತರು ಹಲವು ಕಾಲಗಳಾಯ್ತು ನಾವು ಗುರುಕುಲದ ವಾಸವನಗಲಿ ಹಲವು ಕಾಲಗಳಾಯ್ತು ನಾವು ಗುರುಕುಲದ ವಾಸವನಗಲಿ ಮತ್ತ ಬಳಿಕ ಸಂಧಿಸಲಿಲ್ಲ ಒಮ್ಮೆಯು ಕಲೆತು ಕಲಿತಿಗ ಸವಿಯ ನೆನಪಿಸೋ ಗೆಳೆಯ ಬಂದೆಯ ಬಾರೋ ಬಾಗುಳಿರು ಸುಕ್ಷೇಮವೇನೈ ನಿಲಯದೊಳಗೆಂತಿಗರೋ ಸತಿಸುತ್ತರು ಸುಧಾಮ, ಕೃಷ್ಣ, ನನ್ನ ಬಾಲ್ಯ ಸ್ನೇಹಿತ ಸುಧಾಮ, ಹೌದು. ನೀನು ಈ ದ್ವಾರಾವತಿಯೆಡೆಗೆ ಬಂದಿದ್ದು ನಿಜವೇನೋ? ಏನು ಆಶ್ಚರ್ಯ ನೋಡು, ನನ್ನನ್ನೇ ನಾನು ನಂಬದ ಸ್ಥಿತಿಗೆ ತಲುಪುತ್ತಾ ಇದ್ದೇನೆ. ಆಗಲಿ, ಬಂದೆಯಲ್ಲ, ನಿಂತು ತಣಿಯುವುದಲ್ಲ, ಹೀಗೆ ಬಾ, ಹೀಗೆ ಬಾ. ಉಚಿತವಾದಂತಹ ಸ್ವರ್ಣದ ಪಲ್ಲಕ್ಕಿಯನ್ನು ತರಿಸುತ್ತಾ ಇದ್ದೇನೆ. ಸ್ವರ್ಣ ಸಿಂಹಾಸನವನ್ನು ನಿನಗೆ ಕುಳ್ಳಿರಿಸುವುದಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡುತ್ತಾ ಇದ್ದೇನೆ. ಆಸೀನನಾಗಬೇಕು. ಮಾತ್ರವಲ್ಲ, ದೂರದಿಂದ ನಡೆದು ಬಂದವ ನೀನು, ಆಯಾಸವನ್ನು ಹೊಂದಿದಂತಹ ಕಾಲುಗಳನ್ನು ನೀನು ಪಡೆದವ. ನಿನ್ನ ಕಾಲುಗಳನ್ನು ನಾನು ಒತ್ತುವುದಕ್ಕೆ ಮುಂದಾಗಬೇಕು. ನಿನ್ನ ಆಯಾಸವನ್ನು ನಾನು ಪರಿಮಾರ್ಜನೆ ಮಾಡಬೇಕು. ನಿನ್ನ ಪಾದಕ್ಕೆ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡುತ್ತ ಆ ಜಲವನ್ನು ಶುದ್ಧೋದಕ ಎನ್ನುವ ಹಾಗೆ ನಾನು ಸ್ವೀಕರಿಸುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಗೆಳೆಯ, ಮನೆಯಿಂದ ಹೊರಡುವಾಗ ತಿಂದದ್ದು ಅಂತ ಕಾಣುತ್ತದೆ. ನಿನ್ನ ಹೊಟ್ಟೆಗೆ ಎಷ್ಟು ಹಸಿವಾಗಿರಬಹುದು ಎನ್ನುವ ಹಾಗೆ ನಾನು ಭಾವಿಸುವುದಕ್ಕೆ ಮುಂದಾಗುತ್ತೇನೆ. ನಿನ್ನ ಹಸಿವನ್ನು ತೃಷೆಯನ್ನು ನೀಗಿಸುವಂತಹ ಕ್ಷೀರವನ್ನು ನಿನಗೆ ಕುಡಿಯುವುದಕ್ಕೆ ಕೊಡ್ತಾ ಇದ್ದೇನೆ. ಹಾಗಾಗಿ ಬೇಕಾದಂತಹ ಹಣ್ಣು ಹಂಪಲುಗಳನ್ನೆಲ್ಲ ನಿನ್ನ ಸಮ್ಮುಖಕ್ಕೆ ತರಿಸುತ್ತಾ ಇದ್ದೇನೆ, ಸ್ವೀಕರಿಸಬೇಕು. ಮಲಿನವಾದಂತಹ ವಸನ ಬಹುಶಃ ಬರುವಾಗ ಆದದ್ದು ಅಂತ ನಾನು ಭಾವಿಸುವುದು. ಇಲ್ಲಿಗೆ ಬಂದ ಮೇಲೆ ಮಲಿನತೆಯ ಸೋಕೆ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಶೇಷವಾದಂತಹ ಪೀತಾಂಬರವನ್ನು, ಆಭರಣಗಳನ್ನು ನಿನಗೆ ತೊಡಿಸುತ್ತಾ ಇದ್ದೇನೆ. ನೀನು ಸಂಕೋಚ ಮಾಡುವುದು ಬೇಡ. ನಿನ್ನ ಬಾಲ್ಯ ಸ್ನೇಹಿತ ನಾನಿದ್ದೇನೆ, ಏನು ಬೇಕಾದರೂ ಕೇಳಬಹುದು. ಸ್ವೀಕರಿಸು. ನಿನ್ನ ಮನೆಯಲ್ಲಿರುವವರ ಕುರಿತಾದ ಕ್ಷೇಮ ಸಮಾಚಾರವನ್ನು ನನಗೆ ಹೇಳಯ್ಯ. ಏನಿದು? ಜಗದೊಡೆಯ ನನಗೇಕೆ ಬಗೆ ಬಗೆಯ ಸತ್ಕಾರ, ಜಗದೊಡೆಯ ನನಗೇಕೆ ಬಗೆ ಬಗೆಯ ಸತ್ಕಾರ, ನಿಗಮ ಗೋಚರ ನೀನು ಸಾಮಾನ್ಯ ನಾನು, ಅಘ ವಿನಾಶಕ ನೀನು ವಿಗತ ಪುಣ್ಯನು ನಾನು, ಅಘ ವಿನಾಶಕ ನೀನು ವಿಗತ ಪುಣ್ಯನು ನಾನು, ನಗಧರನೆ ಕೃಪೆ ನೀಡಿ ಮುನ್ನಡೆಸು ಸಾಕು. ಕೃಷ್ಣ, ಆತ್ಮೀಯ, ಏನಿದು ವಿಚಿತ್ರ ಅಂತ? ಏನು? ಕೋಟಿ ಕೋಟಿ ಭಕ್ತಾದಿಗಳ ಹೃದಯ ಸಿಂಹಾಸನದಲ್ಲಿ ಸದಾ ನೆಲೆಯಾಗಿರುವಂತಹ ನೀನು ನನ್ನಂತಹ ಸಾಮಾನ್ಯನೊಬ್ಬ ಬಂದಾಗ ಕುಳಿತುಕೊಳ್ಳುವುದಕ್ಕೆ ಸ್ವರ್ಣ ಸಿಂಹಾಸನವನ್ನು ತರಿಸುವ ಅಗತ್ಯ ಉಂಟ ದೇವ್ರೆ? ಅಲ್ಲ. ಚರಣಂ ಪವಿತ್ರಂ ವಿತತಂ ಪುರಾಣಂ ಎನ್ನುವ ಹಾಗೆ ಯಾವೆಲ್ಲ ವೇದವೋ ಪುರಾಣವೋ ಶಾಸ್ತ್ರವೋ ನಿನ್ನ ಚರಣಗಳನ್ನು ಪಾದ ಕಮಲಗಳನ್ನು ಕೊಂಡಾಡುತ್ತಾ ಇವೆಯೋ ಅಂತಹ ನೀನು ನನ್ನ ಕಾಲನ್ನು ಒತ್ತಿ ಸೇವೆ ಮಾಡುವುದ? ನನ್ನ ಆತ್ಮೀಯನಲ್ವೇನು ನೀನು? ಪ್ರಪಂಚದ ಎಲ್ಲ ಋಷಿ ಮುನಿಗಳಿಗೋ ದೇವತೆಗಳಿಗೋ ಮನುಷ್ಯರಿಗೋ ಅಲ್ಲ, ಕೊನೆಗೆ ರಾಕ್ಷಸರಿಗೂ ಸಹ ಯಾವ ಗಂಗೆಯನ್ನು ತೀರ್ಥ ಅಂತ ಸ್ವೀಕಾರ ಮಾಡ್ತಾರೋ ಅಂತಹ ಗಂಗೆ ನಿನ್ನ ಚರಣ ಕಮಲಗಳಿಂದ ಹುಟ್ಟಿದವಳು. ಅಂತಹ ನೀನು ನನ್ನ ಕಾಲುಗಳನ್ನು ತೊಳೆದು ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡುವುದು, ಇದೆಲ್ಲ ಏನು ವಿಚಿತ್ರ ದೇವ್ರೆ? ಸಿರಿ ಅರಸ ನೀನು, ಬಂದ ಸಾಮಾನ್ಯ ನಾನು. ನನಗೆ ಆ ವಸ್ತ್ರಗಳನ್ನು ಆಭರಣಗಳನ್ನೆಲ್ಲ ಅಲಂಕಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಿ. ಏನೂ ಅಲ್ಲದ ನನಗೆ ಎಲ್ಲವೂ ಆದ ನೀನು ಇಷ್ಟೆಲ್ಲ ಕೊಡುವುದಕ್ಕೆ ಮುಂದಾಗ್ತಾ ಇದ್ದಿ. ಪಡೆದುಕೊಳ್ಳುವ ಯೋಗ್ಯತೆಯೂ ಇಲ್ಲ,
ಕೊಡುವುದಕ್ಕೂ ಏನೂ ಇಲ್ಲ. ಯಾಕೆ ಹೀಗೆ ಕೃಷ್ಣ? ಯಾಕೆ ಹೀಗೆ ಬಾಯಿಯಲ್ಲಿ ಕೊಡುವುದಕ್ಕೇನೂ ಇಲ್ಲ ಇನ್ನು ಹಾಗೆ ಹೇಳ್ತೀಯ ಹೇಳು? ನನ್ನಿಂದ ಇಷ್ಟನ್ನು ಪಡೆದಂತಹ ನೀನು ಕೃಷ್ಣನಿಗಾಗಿ ಕೊಡುವುದಕ್ಕೆ ಏನನ್ನೂ ತಂದಿಲ್ಲ ಅನ್ನೋದನ್ನು ನಾನು ನಂಬುವುದಕ್ಕೆ ಸಾಧ್ಯ ಉಂಟು ಹೇಳು? ಅಂದ್ರೆ ಬರುವಾಗ ಸ್ವಲ್ಪ ಅವಸರ ಆಯ್ತು, ಹಾಗಾಗಿ ಮರೆತು ಹೋಯ್ತು. ಎಷ್ಟೇ ಅವಸರವಿದ್ದರೂ ಬಾಲ್ಯ ಸ್ನೇಹಿತನನ್ನು ಬರಿಗೈಯಲ್ಲಿ ಕಾಣಬಾರದು ಎನ್ನುವ ಸಂಸ್ಕಾರ ನಿನ್ನಲ್ಲಿ ಉಂಟು ಅಂತ ನನಗೆ ಅರ್ಥವಾಗುತ್ತದೆ. ಕೊಡುವುದಕ್ಕೆ ಯಾಕೋ ಸ್ವಲ್ಪ ಹಿಂದೇಟು ಹಾಕಿದ ಹಾಗೆ ಕಾಣುವುದು. ಯಾಕೆ ಮುಜುಗರವೋ? ನಿನ್ನಲ್ಲಿ ಭೇದವನ್ನು ಕಾಣುವುದಕ್ಕೆ ಸಾಧ್ಯವೋ ಹೇಳು? ಹಾಗಾಗಿ ನೋಡಿದರೆ ಏನೋ ಒಂದು ಗಂಟು ಕಾಣಿಸುತ್ತಾ ಇದೆ. ಬಹುಶಃ ಆ ಗಂಟು ಕೃಷ್ಣನಿಗೆ ಅರ್ಪಿಸುವುದಕ್ಕಾಗಿಯೇ ತಂದದ್ದು ಅಂತ ನಾನು ಯೋಚಿಸುವುದು. ಗಂಟು ಉಂಟು ಅಂತ ಆದರೆ ಗಂಟಿನ ಒಳಗೆಯೂ ಏನೋ ಉಂಟು ಅಂತ ಅರ್ಥ. ಹಾಗಿದ್ದರೆ ತಡ ಮಾಡುವುದು ಬೇಡ, ಕೊಡು, ಈ ಕಡೆಯಲ್ಲಿ ಕೊಡು, ನಾನು ನೋಡ್ತೇನೆ ಏನುಂಟು ಅಂತ. ಹಾ ಇನ್ನೂ ನಿನಗೆ ಕೊಡುವ ಭಾವ ಬಲವಾಗುವುದಿಲ್ಲ ಅಂತ ಆದ್ರೆ ಆತ್ಮೀಯನಲ್ಲಿ ಪಡೆಯುವುದಕ್ಕೆ ಸಂಕೋಚ ಯಾಕೋ? ನಾನೇ ಕೈ ಹಾಕಿ ಆ ಗಂಟನ್ನು ತೆಗೆದಿದ್ದೇನೆ. ಗಂಟಿನ ಒಳಗೆ ಏನುಂಟು ಎನ್ನುವುದನ್ನು ನೋಡಬೇಕಲ್ಲ? ನೋಡ್ತೇನೆ, ಬಿಡಿಸುತ್ತೇನೆ, ನೋಡೋಣ. ಹರಿಯು ಕರದಿ ಪ್ರತುಕವಾಂತನು ಹರಿಯು ಕರದಿ ಪ್ರತುಕವಾಂತನು ತುತ್ತೊಂದ ಸವಿದು ಪರವಶದಲ್ಲಿ ನಗುತ್ತಲೆಂದನು. ತುತ್ತೊಂದ ಸವಿದು ಪರವಶದಲ್ಲಿ ನಗುತ್ತಲೆಂದನು. ರದ್ದಿತ್ತ ದಿನದಿ ಸುರರ ಸುದೆಯ ರುಚಿ ವಿಲಾಸ ಮರೆವೆಯಾದುದಿದರ ಮುಂದೆ. ಸುರರ ಸುದೆಯ ರುಚಿ ವಿಲಾಸ ಮರೆವೆಯಾದುದಿದರ ಮುಂದೆ. ಕ್ಷರವಿರಹಿತ ಸಿರಿಯ ನೀವೇ, ಕ್ಷರವಿರಹಿತ ಸಿರಿಯ ನೀವೇ, ಅರುದಿವಗೆ ಲೀಲೆ ಮೆರೆವೇ. ಹರಿಯು ಕರದಿ ಪ್ರತುಕವಾಂತನು ತುತ್ತೊಂದ ಸವಿದು ಪರವಶದಲ್ಲಿ ನಗುತ್ತಲೆಂದನು. ಪ್ರಾಣಸಖನು ತಂದಿರುವಂತಹ ಗಂಟನ್ನು ಮೆಲ್ಲನೆ ಬಿಡಿಸಿದರೆ ಆಹಾ, ಏನು ಆಶ್ಚರ್ಯ ಇದು! ಕೃಷ್ಣನಿಗೆ ಅತೀ ಪ್ರಿಯವಾದಂತಹ ಅವಲು ಅಂತಹದ್ದನ್ನೇ ಆಯ್ದು ತಂದಿದ್ದಾನೆ ಅಂತಾದರೆ ಕೇವಲ ಇದನ್ನು ಬಿಡಿಸಿ ಇದನ್ನು ನೋಡುವುದಲ್ಲ, ಇದರ ಸವಿಯನ್ನು ಸವಿಯುವುದಕ್ಕೆ ನನ್ನ ನಾಲಿಗೆ ಹಪಹಪಿಸುತ್ತಾ ಇದೆ. ಹಾಗಾಗಿ ಒಂದು ತುತ್ತಿನ ಅವಲನ್ನು ನನ್ನ ನಾಲಿಗೆಯಲ್ಲಿ ಇರಿಸುತ್ತಾ ಇದ್ದೇನೆ. ಆಹಾ, ಏನು ಸವಿ, ಏನು ಸವಿ! ಸುರಲೋಕದ ಅಮೃತವು ಈ ಸವಿಯ ಮುಂದೆ ಸವಿಯೇ ಅಲ್ಲ ಅಂತ ಅನ್ನಿಸುತ್ತಾ ಇದೆ. ಅವಲಿನ ಸವಿಯನ್ನು ಮೀರಿಸುವ ಸವಿ ಮೂರು ಲೋಕದಲ್ಲಿಯೇ ಇಲ್ಲ. ಹಾಗಿದ್ದರೆ ಕೊಡುವ ವಸ್ತುವಿನಲ್ಲಿ ಸವಿ ಇರುವುದಲ್ಲ, ಕೊಡುವವನ ಮನಸ್ಥಿತಿಯಲ್ಲಿ ಇರುವಂತಹದ್ದು. ಶುದ್ಧಾಂತರಂಗದಿಂದ ತಂದಂತಹ ಈ ಅವಲು ಶ್ರೀಕೃಷ್ಣನಿಗೆ ಅರ್ಪಿಸಬೇಕು ಎನ್ನುವಂತಹ ಅವನ ಭಾವವಿದೆಯಲ್ಲ, ಆ ಭಾವವೇ ಇದನ್ನು ಅಮೃತದ ಸವಿಯನ್ನಾಗಿಸಿದೆ. ನಿಜವಾಗಿ ಈತನು ಅವಲೇ ಅಂತನ್ನಿಸುವುದು. ನೀರಿನಲ್ಲಿ ನೆನೆದು ಬೆಂಕಿಯಲ್ಲಿ ಬೆಂದು ಒನಕೆಯಿಂದ ಕುಟ್ಟಿಸಿಕೊಂಡಾಗ ಮಾತ್ರವೇ ಕಳವೆಯೊಂದು ಅವಲಾಗುವುದಕ್ಕೆ ಸಾಧ್ಯ. ಇವನು ಹಾಗೆಯೇ ಬದುಕಿದವನು. ಭಕ್ತಿರಸಾರ್ಣವದಲ್ಲಿ ಮಿಂದು ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟ ಪರಂಪರೆಗಳೆನ್ನುವಂತಹ ಒನಕೆಯಿಂದ ಕುಟ್ಟಿಸಿಕೊಂಡು ಪರಿಶುದ್ಧವಾದಂತಹ ಅವಲಾಗಿ ನನ್ನ ಕಣ್ಣ ಮುಂದೆ ನಿಂತಿದ್ದಾನೆ. ಇವನು ಕೊಟ್ಟಂತಹ ಅವಲು ಸವಿಯುವುದಕ್ಕೆ ಎಷ್ಟು ಯೋಗ್ಯವೋ, ಕೊಟ್ಟಂತಹ ವ್ಯಕ್ತಿ ಪೋಷಿಸಲ್ಪಡುವುದಕ್ಕೆ ಅಷ್ಟೇ ಅರ್ಹನಾದವನು ಎನ್ನುವಂತಹ ಸತ್ಯ ಲೋಕಕ್ಕೆ ಅರ್ಥವಾಯಿತು.
ಬಡತನದ ಬೆಂಕಿಯಲ್ಲಿಯೇ ಬೆಂದಂತಹ ಇವನ ಬದುಕು ನಾಳೆಯೂ ಹೀಗೆಯೇ ಇರಬಾರದು. ಸರಿಯಾಗಿ ಪರೀಕ್ಷಿಸಿದ ಮೇಲೆ ಫಲಿತಾಂಶವನ್ನು ಒದಗಿಸುವುದು ನನ್ನ ಆದ್ಯ ಕರ್ತವ್ಯವಾಗಬೇಕು. ಹಾಗಿದ್ದರೆ ಕ್ಷರವಿರಹಿತವಾದಂತಹ ಅಕ್ಷಯ ಸಂಪತ್ತನ್ನು ಇವನ ಬದುಕಿಗೆ ನಾನೇ ಅನುಗ್ರಹಿಸಬೇಕು. ಅವ್ಯಕ್ತ ರೂಪದಲ್ಲಿ ಇವನಿಗೆ ಅನುಭವಕ್ಕೆ ವೇದ್ಯವಾಗುವ ಹಾಗೆ 7 ಜನ್ಮದವರೆಗೆ ಇವನು ಅನುಭವಿಸುವ ಹಾಗೆ ಪುಣ್ಯಭರಿತನಾಗಿ ಪಾಪರಹಿತನಾಗಿ ಲೋಕದಲ್ಲಿ ಈತ ಪ್ರತಿಷ್ಠಾಪಿಸಲ್ಪಡಬೇಕು ಅಂತಾದರೆ ನನ್ನ ಮನದ ಸಂಕಲ್ಪದ ಹಾಗೆ ಇವನ ಬದುಕು ಬದಲಾಗಬೇಕು. ಇವನ ಬದುಕು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ಸ್ಥಿತಿಯನ್ನು ಹೊಂದಬೇಕು. ಸರಿ, ನಿಶ್ಚಯಿಸಿದ ಹಾಗೆಯೇ ಭವಿತವ್ಯದಲ್ಲಿ ಅನುಗ್ರಹವಾಗಲಿ ಅಂತ ಆಡಿಕೊಳ್ಳುತ್ತಾ ಮಿತ್ರನಲ್ಲಿ 2 ಮಾತಾಡುತ್ತೇನೆ. ಮಿತ್ರ, ಕೃಷ್ಣ, ನೀನು ಕೊಟ್ಟಿದ್ದು ಕೇವಲ ಅವಲಲ್ಲ, ಅದು ಮೃತವಿಲ್ಲದ ಅಮೃತಕ್ಕೆ ಸಮಾನವಾದದ್ದು. ಯಾವ ದ್ರವ್ಯವೂ ಈ ಅವಲನ್ನು ಮೀರಿಸುವಂತಹ ಶಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಅವಲಿನ ಸವಿಯನ್ನು ಸವಿಯುತ್ತಾ ಸವಿಯುತ್ತಾ ಕೇಳಬೇಕಾದುದನ್ನೇ ಕೇಳುವುದನ್ನು ಮರೆಯುತ್ತಾ ಇದ್ದೇನೆ. ಯಾವುದು ಮಿತ್ರ, ಕೇವಲ ನನಗೆ ಅವಲನ್ನು ಅರ್ಪಿಸುವುದಕ್ಕಾಗಿಯೂ ಬಂದವನೇನೋ ನೀನು, ಅಥವಾ ಗುರುತರವಾದ ಯಾವುದೋ ಹೊಣೆಗಾರಿಕೆಯನ್ನು ಹೊತ್ತು ಈ ಕಡೆಗೆ ಸಾಗಿ ಬಂದವನು? ಹೇಗೆ ಬಂದೆ, ಯಾಕೆ ಬಂದೆ ಹೇಳಬಾರದೇನು ಮಿತ್ರ? ಕೃಷ್ಣ, ಶ್ರೀರಮಣ ತವ ದರುಶನಕ್ಕೆ ಶ್ರೀರಮಣ ತವ ದರುಶನಕ್ಕೆ ನಾ ದ್ವಾರಕೆಗೆ ಬಂದಿರುವೆನು. ನಾ ದ್ವಾರಕೆಗೆ ಬಂದಿರುವೆನು. ಕಾರಣವು ಬೇರಿಲ್ಲ ಭಕ್ತೋದ್ಧಾರಿ ನೀ ಸರ್ವಜ್ಞನು. ಕಾರಣವು ಬೇರಿಲ್ಲ ಭಕ್ತೋದ್ಧಾರಿ ನೀ ಸರ್ವಜ್ಞನು. ದಾರಿ ತೋರು ಕೃಷ್ಣ, ಆತ್ಮೀಯ, ಮುದ್ದೆ ಮಾಡಿ ಕಟ್ಟಿಕೊಂಡು ಬಂದ ಅವಲಕ್ಕಿಯನ್ನು ಮೃಷ್ಟಾನ್ನ ಅಂತ ಸ್ವೀಕಾರ ಮಾಡಿದೆ. ಅಮೃತ ಸಮಾನವಾದದ್ದು ಅದು ಅಮೃತ ಸಮಾನವೂ ಅಲ್ಲ, ಏನೂ ಅಲ್ಲ. ಹಾ, ನೀನು ಅಮೃತ ತುಲ್ಯನಾದವನು, ಹಾಗಾಗಿ ನಿನ್ನ ಬಳಿಗೆ ಬಂದದ್ದೆಲ್ಲವೂ ಹಾಗೆಯೇ ಆಗುತ್ತದೆ. ಆಹಾ, ತಾಯಿಯನ್ನು ನೋಡುವುದಕ್ಕೆ, ಮಗು ಬರುವುದಕ್ಕೆ ಬೇರೆ ಕಾರಣ ಬೇಕು ಅಂತುಂಟ? ಆಹಾ, ನೋಡುವುದೇ ಒಂದು ಕಾರಣ. ಹಾ, ದೇವಸ್ಥಾನಕ್ಕೆ ಭಕ್ತ ಹೋಗಬೇಕು ಅಂತಾದ್ರೆ ಕಾರಣ ಬೇಕು. ಸಾಮಾನ್ಯ ಭಕ್ತರಾದ್ರೆ ಬೇಡುವುದೊಂದು ಕಾರಣ. ಆದ್ರೆ ನಿಜವಾದ ಭಕ್ತನಾದವನಿಗೆ ದೇವರನ್ನು ನೋಡುವುದೇ ಕಾರಣ, ಬಿಟ್ಟರೆ ಬೇಡುವುದಲ್ಲ. ನಾ ಬಂದದ್ದು ಅಷ್ಟಕ್ಕಾಗಿಯೇ ಕೃಷ್ಣ. ನನ್ನನ್ನು ನೋಡುವುದಕ್ಕಾಗಿಯೇ ಬಂದದ್ದ? ಅದು ಎಷ್ಟು ವರ್ಷಗಳು ಸಂದು ಹೋಯಿತು ನಿನ್ನನ್ನು ಕಾಣದೆ. ಹೌದು, ಶ್ರೀರಮಣ ಅಂತ ನಿನಗೆ ಹೆಸರು, ಬಿರುದು. ಹಾ 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 ಹಾ, ಲಕ್ಷ್ಮಿಯ ಗಂಡನಾದ ಕಾರಣ. ಹಾ, ಸಂಪತ್ತಿಗೆ ಒಡೆಯನಾದವ ಎನ್ನುವ ಹಾಗೆ. ಅದು ಉಳಿದವರು ನೋಡುವುದು. ನಾನು ಮೋಕ್ಷ ಶ್ರೀಗೆ ನೀನು ರಮಣ. ಹಾ 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 ಹಾ, ಆ ನೆಲೆಯಲ್ಲಿ ಅಂತಹ ಶ್ರೀ ರಮಣನನ್ನು ನೋಡಬೇಕು ಹೇಳುವ ಒಂದೇ ಒಂದು ಉದ್ದೇಶದಿಂದ ಬಂದದ್ದು ಕೃಷ್ಣ. ಹಾಗಿದ್ರೆ ಬೇರೆ ಯಾವ ಉದ್ದೇಶವನ್ನೂ ಹೊತ್ತು ಬಂದಿದ್ದಿಲ್ಲ? ಯಾವ ಉದ್ದೇಶವೂ ಇಲ್ಲ. ಬಂದಿದ್ದೇನೆ, ನೋಡಿದ್ದೇನೆ, ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ಹೌದಾ? ಮತ್ತಿನ್ನೇನು ಬೇಕು ಎನ್ನುವಂತಹ ಭಾವ ಬಲಿಯುವುದೇ ಇಲ್ಲ ನನಗೀಗ. ಹಾಗಾಗಿ ಹೊರಟು ಬಹಳ ಸಮಯ ಆಯಿತು. ಹೌದು, ಮತ್ತೆ ಮರಳಿ ಮನೆಗೆ ಹೋಗಬೇಕು. ಹಾ, ನನಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ರೆ. ಗೆಳೆಯ, ಎಷ್ಟೋ ಕಾಲದ ಮೇಲೆ ನೀನ್ ಇಲ್ಲಿಗೆ ಬಂದವ, ಇಷ್ಟು ಬೇಗ ಹೊರಡುವುದಕ್ಕೆ ಮನ ಮಾಡುತ್ತೀಯ ಅಂತಾದ್ರೆ ಹೇಗೆ ಕಳುಹಿಸಿಕೊಡುವುದು? ಒಂದಿಷ್ಟು ಕಾಲ ನಿನ್ನನ್ನು ಇಲ್ಲಿಯೇ ಇರಿಸಿಕೊಂಡು ಕುಶಲಕ್ಷೇಮವನ್ನು ಮಾತಾಡಬೇಕು, ಬಾಲ್ಯದ ಆ ದಿನಗಳನ್ನು ಮೆಲುಕು ಹಾಕಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸುವುದು. ಆದರೆ ಹೊರಡುವಂತಹ ಅನಿವಾರ್ಯತೆ ನಿನಗುಂಟು ಅಂತ ಆಡ್ತೀಯ ಅಂತ ಆದ್ರೆ
ಆಗಲಿ, ಹೋಗಬೇಕಾದದ್ದು ಸರಿಯೇ, ಕಾಣಬೇಕಾದದ್ದು ಇನ್ನೂ ನಿನಗೆ ಹಲವು ಇರುವಾಗ ನೀನಿಲ್ಲಿಯೇ ಉಳಿಯುವುದಲ್ಲ. ಅದರೊಂದು ಇಷ್ಟು ಕಾಲ ನೀನು ಮುಜುಗರದಿಂದ ಮಾತಾಡುವುದಕ್ಕೆ ಕಾರಣ ಏನು ಅಂತ ಈಗ ಅರ್ಥ ಆಯಿತು. ಏನು? ಬರುವಾಗ ಅತ್ಯಂತ ಸರಳವಾಗಿ ನೀ ಬಂದವ, ಬಂದ ಮೇಲೆ ನನ್ನ ಆಭರಣಾದಿಗಳನ್ನು ಹೊತ್ತು ನಿನಗೆ ಮಾತಾಡುವುದಕ್ಕೆ ಬಹುಶಃ ಕಷ್ಟವಾಯಿತು ಅಂತ. ಹಾಗಾಗಿ ಪಂಜರ ಬಂಗಾರದ್ದಾದ್ರೂ ಗಿಳಿಗದು ಸೆರೆಮನೆಯೇ ಅಲ್ವಾ? ಇನ್ನು ಮೇಲೆ ನಿನ್ನನ್ನು ಆ ಭಾರದಿಂದ ಪರಿತಪಿಸುವ ಹಾಗೆ ಮಾಡುವುದಿಲ್ಲ. ಅಂದ್ರೆ ಆ ಎಲ್ಲ ಆಭರಣಗಳನ್ನು ತೊಡಿಸಿದವ ನಾನೇ ಅಲ್ವೇನೋ? ಅದನ್ನು ಕಳಚುವಂತಹ ಕಷ್ಟವೂ ನಿನಗೆ ಬೇಡ, ನಾನೇ ಅವುಗಳನ್ನು ಕಳಚಿ ಪಕ್ಕಕ್ಕಿಡುತ್ತಾ ಇದ್ದೇನೆ. ಹೇಗೆ ಸರಳವಾಗಿ ಬಂದೆಯೋ ಹಾಗೆಯೇ ಸರಳವಾಗಿ ನಿನ್ನ ಆಲಯವನ್ನು ನೀನು ಸೇರಬೇಕಾಗಿದೆ. ಹಾಗಾಗಿ ಆಗಲಿ, ನೀನು ಯಾವುದನ್ನು ಅಪೇಕ್ಷಿಸಿ ಬಂದೆಯೋ, ಹೇಳಿದೆಯಲ್ಲ ಶ್ರೀರಮಣನನ್ನು ನೋಡುವುದಕ್ಕೆ ಬಂದೆ ಅಂತ, ಆ ವಾಂಛಿತವನ್ನೇ ಹೊತ್ತು ಬಂದ ನಿನಗೆ ಅದೇ ಸಿಗಲಿ ಅಂತ ನಾನು ಆಶಿಸುತ್ತೇನೆ. ಒಂದು ಮಾತು ಕೃಷ್ಣ, ಏನು? ಅಲ್ಲಿಂದ ಇಲ್ಲಿಯವರೆಗಾಗಿ ನಿನ್ನನ್ನು ನೋಡುವುದಕ್ಕೆ ನಾನು ನಿನ್ನ ಅರಮನೆಯವರೆಗಾಗಿ ಬಂದಿದ್ದೇನೆ. ನೀನು ನನಗೆ ಅವಕಾಶ ಆಗ್ಲಿಕ್ಕಿಲ್ಲ, ಸಮಯ ಸಿಗ್ಲಿಕ್ಕಿಲ್ಲ. ಸಿಕ್ಕರೆ ನನ್ನ ಅರಮನೆಗೆ ನೀನು ಒಮ್ಮೆ ಬಂದು ಹೋಗಬೇಕು ಅಂತ ಆಸೆ. ನಿನ್ನ ಅರಮನೆಯನ್ನೇ ನಾನು ಪ್ರವೇಶಿಸುವಂತಹ ಹಂಬಲವನ್ನು ಹೊತ್ತಿದ್ದೇನೆ. ನಿನ್ನ ಅರಮನೆಗೆ ಆದಷ್ಟು ಶೀಘ್ರ ನಾ ಬರುವವನಿದ್ದೇನೆ. ಸರಿ, ಅದೀತ ಶುಭವಾಗಲಿ, ಹೋಗಿ ಬಾ. ಅಂತೂ ಕೃಷ್ಣನಿಂದ ಬೀಳ್ಕೊಂಡು ಹೊರಟಿದ್ದೇನೆ, ನೇರವಾಗಿ ಮನೆಯತ್ತ ಹೊರಟು ಬಿಡ್ತೇನೆ. ನೋಡೋಣ. ಒಡಲಿ ನುರಿಯಡಗಿಸಿ ಸುಧಾಮನು, ಒಡಲಿ ನುರಿಯಡಗಿಸಿ ಸುಧಾಮನು, ಬಿಡದಿ ಎಡೆಗಡಿ ಇಡುತ್ತ ನಡೆತರೆ, ಬಿಡದಿ ಎಡೆಗಡಿ ಇಡುತ್ತ ನಡೆತರೆ, ಗುಡಿಸಲಿಗ ಪೊಡವಿಯಲಿ ರತ್ನದ ಸೌಧವೆಸೆಯುತ್ತಿರೆ, ಗುಡಿಸಲಿಗ ಪೊಡವಿಯಲಿ ರತ್ನದ ಸೌಧವೆಸೆಯುತ್ತಿರೆ, ಚಡಪಡಿಸಿ ಸತಿಸುತರ ಪುಡುಕಲು, ಚಡಪಡಿಸಿ ಸತಿಸುತರ ಪುಡುಕಲು, ಒಡನೆ ಮಡದಿಯು ಬಂದು ನುಡಿದಳು, ಜಡ ಜನಾಭನ ದಯದಿ ಬಡತನ ಒಳಿಯಿತೆ ಮಗೆ, ಜಡ ಜನಾಭನ ದಯದಿ ಬಡತನ ಒಳಿಯಿತೋ ಯಮಗೆನುತ, ದ್ವಾರಕೆಯ ವೈಭವವನ್ನು, ಕೃಷ್ಣನ ಸಂಭ್ರಮವನ್ನು ಕಂಡ ನನಗೆ ಕೊಡುವುದಕ್ಕೆ ಎನ್ನುವುದಾಗಿ ತಂದಂತಹ ಅವಲಕ್ಕಿಯು ವಿಷವಾಗಿ ಕಾಣಿಸಿತು. ದಾರಿದ್ರ್ಯವನ್ನು ನಿವಾರಿಸು ಕೃಷ್ಣ ಅಂತ ಬೇಡುವುದಕ್ಕೆ ಹೊರಟ ನನಗೆ ಬಾಯೇ ಬರದ ಹಾಗಾಯಿತು. ಹಾಗಾಗಿ ಕೊಡಬಾರದು ಅಂತ ಭಾವಿಸಿದೆ, ಆದರೂ ತೆಗೆದುಕೊಂಡ ಕೃಷ್ಣ. ಅಂತೂ ಕೃಷ್ಣನಲ್ಲಿ ದಾರಿದ್ರ್ಯವನ್ನು ಹೇಳದೆ ಮರಳಿ ಬಂದೆ. ಒಂದು ರೀತಿಯಲ್ಲಿ ಸಮಾಧಾನ. ಮರಳಿ ನಡೆದು 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 ಮನೆಗೆ ಬಂದು ನೋಡ್ತೇನೆ, ನನ್ನ ಗುಡಿಸಲು ಇರಬಹುದಾದಂತಹ ಸ್ಥಳದಲ್ಲಿ ದೊಡ್ಡದಾದ ಒಂದು ಅರಮನೆಯನ್ನು ಕಾಣ್ತಾ ಇದ್ದೇನೆ. ಆ ಕಡೆ ಈ ಕಡೆ ರಥಗಳು, ವಾಹನಗಳು, ಓಡಾಡುವ ದಾಸರು, ಆಳು ಕಾಳುಗಳು. ಬದಲಾಯಿತಾ? ನನ್ನ ದಾರಿ ಬದಲಾಯಿತು ಅಥವಾ ನನ್ನ ಮನೆ ಬದಲಾಯಿತು?
ಏನು ಎತ್ತ ಎನ್ನುವ ಹಾಗೆ ಆಚೆ ಈಚೆ ನೋಡುವಾಗ ಮನೆಯ ಒಳಗಿನಿಂದ ಹೊರಬಂದಂತಹ ಹೆಂಡತಿ ಮಕ್ಕಳು ಸರ್ವಾಲಂಕಾರ ಭೂಷಿತರಾಗಿ ಬಂದು ನನಗೆ ನಮಸ್ಕಾರ ಮಾಡಿದ್ರು. ಏನಿದು ವಿಚಿತ್ರ ಅಂತ ಕೇಳಿದ್ರೆ, ರಾತ್ರಿ ಬೆಳಗಾಗುವುದರ ಒಳಗೆ ಸಿದ್ಧಗೊಂಡಂತಹ ಅರಮನೆ ಇದು, ಕೃಷ್ಣನ ಅನುಗ್ರಹ ಅಂತ ಹೇಳಿದರು. ಹಬ್ಬ, ಬೇಡದೇ ಹೋದ್ರು ನನ್ನ ಮನಸ್ಸಿನಲ್ಲಿರುವಂತಹ ಆಶಯ ಏನು ಎನ್ನುವುದನ್ನು ತಿಳಿದುಕೊಂಡು ಇಷ್ಟು ಬೇಗನೆ ಈಡೇರಿಸಿ ಬಿಟ್ನಲ್ಲ ಕೃಷ್ಣ. ಒಪ್ಪಿಕೊಂಡು ಅರಮನೆಯನ್ನು ಸೇರಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಲೇ. ಆಹಾ, ಕೃಷ್ಣ ಅದಕ್ಕೆ ಬೇಕಾದ ಸೂಚನೆಯನ್ನು ಕೊಟ್ಟಿದ್ದಾನೆ. ನಾ ಕೇಳದೆ ಹೋದ್ರು ನನಗೆ ಬೇಕಾದಂತಹ ಆಭರಣಗಳನ್ನೆಲ್ಲ ತೊಡಿಸಿ ಕೊನೆಗೆ ಮತ್ತೆ ಮರಳಿ ಪಡೆದುಕೊಳ್ಳುವಾಗ ಹೇಳಿದ, ಬರುವಾಗ ನೀನು ಸಹಜವಾಗಿದ್ದೆ ಸುಧಾಮ, ಆದರೆ ಆಭರಣಗಳನ್ನು ತೊಡಿಸಿದ ಮೇಲೆ ನಿನ್ನ ಆ ಸಹಜತೆ ಹೋಗಿತ್ತು. ಈಗ ಮತ್ತೆ ಮರಳಿ ಹಾಗೇ ಆಗುವಂತ ಆಭರಣಗಳನ್ನು ತೆಗೆದುಕೊಂಡು ಕಳುಹಿಸಿದ. ಈಗ ಅರಮನೆಯೂ ಅಷ್ಟೇ, ಅರಮನೆಯನ್ನು ಸೇರುವವರೆಗೆ ಮಾತ್ರ ನನ್ನಲ್ಲಿ ಸಹಜತೆ ಇರುತ್ತದೆ. ಒಮ್ಮೆ ಸೇರಿ ಭೋಗ ಭಾಗ್ಯಗಳನ್ನು ಅನುಭವಿಸುವುದಕ್ಕೆ ತೊಡಗಿದೆ ಅಂತ ಆದ್ರೆ ಕೃತಕತೆಯ ಬಿಟ್ಟರೆ ಸಹಜತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಅರಮನೆಯೂ ಬೇಕು, ಹಿಂದಿರುವ ಗುಡಿಸಲೂ ಬೇಕು. ಗುಡಿಸಲಿನಲ್ಲಿಯೇ ಇದ್ದು ಶ್ರೀಹರಿಯ ಧ್ಯಾನದಲ್ಲಿ ನಿರತನಾಗಿದ್ದು ಆಗಾಗ ಅರಮನೆಗೆ ಹೋಗಿ ಆಹಾರ ಪಾನೀಯಾದಿಗಳನ್ನು ಸೇವಿಸಿ ಮತ್ತೆ ಬಂದು ಸೇರಿಕೊಳ್ತೇನೆ ಗುಡಿಸಲಿನಲ್ಲಿ. 2 ಕೋಣೆಯ ನೀ ಮಾಡು ಮನದಾಲಯದಿ, ಒಂದರಲ್ಲಿ ಹೊರಗಿನ ಸುಖಭೋಗಗಳನ್ನು ಅನುಭವಿಸು, ಮತ್ತೊಂದರಲ್ಲಿ ಆ ಭಗವಂತನ ಧ್ಯಾನದಲ್ಲಿ ನಿರತನಾಗುತ್ತಾ ಶಾಂತಿಯಲ್ಲಿರು ಎನ್ನುವಂತಹ ಗುರುಗಳ ಮಾತನ್ನು ಅನುಸರಿಸುತ್ತಾ ನೆಲೆಯಾಗಿರ್ತೇನೆ. ಆ ಕೃಷ್ಣನ ಅನುಗ್ರಹದಿಂದ ಲೋಕಕ್ಕೆ ಮಂಗಳವಾಗಲಿ ಅಂತ ಬಯಸುತ್ತೇನೆ. ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ. ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ. ಮಂಗಲೋ ಮಂಗಲೋ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸ್ಪಂದನ ದೀಪಾವಳಿ ಸಂಭ್ರಮ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ನಮ್ಮ ಮಿನಿಮಾರ್ಟ್, ಏಕ್ತಾ ಹೈಟ್ಸ್ ಸಂತಕಟ್ಟೆ ಉಡುಪಿ. ಸಹ ಪ್ರಾಯೋಜಕರು ಸಹನಾ ಗ್ರೂಪ್ ಕುಂದಾಪುರ, ಯು ಲೈಕ್ ಮಲ್ಟಿಸೆಕ್ಸ್ ಹೇರ್ ಸಲೂನ್ ಉಡುಪಿ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ.